माधव कुंज बिहारी हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे हरे मम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपीश गोपिकान्त राधाकान्त नमोस्तुते तप्तकाञ्चन गौराङ्गी राधे वृन्दावनेश्वरि वृषभानुसुते देवी प्रणमामि हरिप्रिये वाञ्छाकल्पतरुश्च कृपा सिन्धुभ्यैव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे 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 कृष्ण ಹರೇ ಎಲ್ಲರಿಗೂ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 2ನೇ ಹಂತದ ಭಗವದ್ಗೀತೆಯ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಓಕೆ, ನಿನ್ನೆ ಯಾವ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ರಿ, ಏನೆಲ್ಲ ವಿಷಯಗಳನ್ನ ತಿಳ್ಕೊಂಡ್ರಿ ಅಂತ ಯಾರಾದ್ರೂ ಹೇಳಿದ್ರಿ ಅಂದ್ರೆ ಇವತ್ತಿನ ಅಧ್ಯಾಯನ ಮುಂದುವರ್ಸೋಣ. ಹರೇ ಕೃಷ್ಣ. ಮಾತಾಜಿ, ಅಕ್ಷರ ಬ್ರಹ್ಮ ಯೋಗ ಆಯ್ತು ಕಲ್ತ್ಕೊಂಡ್ವಿ ಮಾತಾಜಿ. ಹ್ಮ್ ಆ ಅದ್ರಲ್ಲಿ ನಾವು ಬ್ರಹ್ಮನ್ ಅಂದ್ರೆ ಆತ್ಮ, ಮನಸ್ಸು, ದೇಹ, ಇಂದ್ರಿಯ, ಆದಿಭೂತ, ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಯಲ್ಲಿ ಆದಿದೈವ ಅಂದ್ರೆ ವಿರಾಟವಾದಂತ ರೂಪ. ಯಜ್ಞದ ಪ್ರಭು ಯಾರು? ಜೀವಿಗಳ ಹೃದಯದಲ್ಲಿ ಎಲ್ಲಾ ಹೃದಯದಲ್ಲೂ ಪರಮಾತ್ಮನೇ ಇರ್ತಾನೆ. ಮತ್ತು ಆ ಆ, ಭಗವಂತನು ಏನು ಕೊಡೋದು ಅದು ಶಾಶ್ವತವಾಗಿಯೇ ಕೊಡ್ತಾನೆ. ಮನಸ್ಸನ್ನು ದೇವರಲ್ಲಿಯೇ ನಾವು ಕೇಂದ್ರೀಕರಿಸಬೇಕು. ಯಾರು ಭಗವಂತನ ನಾಮ ಜಪ ಯಾವಾಗ್ಲೂ ಮಾಡ್ತಾನೆ ಇರ್ತಾರೆ, ಅವರಿಗೆ ಯಾವುದೇ ಮುಹೂರ್ತಗಳಿಗೆ ಉತ್ತರಾಯಣ, ದಕ್ಷಿಣಾಯಣ, ಹಗಲು ഇരുಳು, ರಾತ್ರಿ, ಒಳಗೆ ಹೊರಗೆ ಅನ್ನೋದು ಯಾವುದೂ ಇಲ್ಲ. ಅಂತ ಯಾರು ದಿನಾ ನಮ್ಮ ದೇವರ ನಾಮಸ್ಮರಣೆ ಮಾಡುವವರಿಗೆ ಕೃಷ್ಣನ ಪಾದದಲ್ಲಿಯೇ ನಾವು ಹೋಗಿ ಸೇರ್ತೇವೆ ಅನ್ನೋದನ್ನ ನನ್ಗೆ ಅರ್ಥ ಆಗಿದ್ದು ಇಷ್ಟು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಉಳಿದವ್ರು ಹೇಳ್ಬೋದು. ಸೊ 8ನೇ ಅಧ್ಯಾಯವನ್ನ ಅಕ್ಷರ ಬ್ರಹ್ಮ ಯೋಗ ಅಥವಾ ಭಗವತ್ ಪ್ರಾಪ್ತಿ ಅಂತ ಕರೀತಾರೆ. ಅಂದ್ರೆ ಮರಣ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು, ಸ್ಮರಣೆ ಮಾಡೋದ್ರಿಂದ ಭಗವಂತನನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ತಿಳಿಸ್ಕೊಡುವಂತಹ ಒಂದು ಅಧ್ಯಾಯ. ಅಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ಕೂಡ ಹೇಳ್ತಾರೆ. ಅಷ್ಟಾಂಗ ಯೋಗಿಗಳು ಹೇಗೆ ಅವರ ದೇಹತ್ಯಾಗವನ್ನು ಮಾಡ್ತಾರೆ, ಇಂಥ ಸಮಯದಲ್ಲಿ ಯಾವ ರೀತಿಯಲ್ಲಿ ಅವ್ರ ದೇಹತ್ಯಾಗ ಆದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅನ್ನೋದೆಲ್ಲ ತಿಳಿಸ್ಕೊಡ್ತಾರೆ. ಆದ್ರೆ ಆ ರೀತಿ ಅಷ್ಟೆಲ್ಲ ಕಷ್ಟ ಪಡೆದಿರ ಭಕ್ತರು ಯಾರಿದ್ದಾರೆ ಅವರು ಇಡೀ ಜೀವನ ಪರ್ಯಂತ ಭಗವಂತನ ಭಕ್ತಿ ಸೇವೆಯನ್ನು ಮಾಡುವ ಮೂಲಕ ಅವರು ಭಗವಂತನ ಸ್ಮರಣೆಯನ್ನ ಅಂತ್ಯಕಾಲದಲ್ಲಿ ಮಾಡದೇ ಇದ್ರು ಕೂಡ ಭಗವಂತನೇ ಅವರಿಗೆ ಸದ್ಗತಿಯನ್ನ ಕೊಡ್ತಾನೆ ಅಂತ. ಅಂದ್ರೆ ಪ್ರಯತ್ನ ಪಟ್ಟು ಅಷ್ಟಾಂಗ ಯೋಗಿಗಳು ಭಗವಂತನನ್ನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೂ ಅವ್ರ ಭಕ್ತಿಗೆ ಬಂದಿಲ್ಲ ಅಂದ್ರೆ ಅವರು ಕೂಡ
ಭಗವಂತನನ್ನ ತಿಳಿಲಿಕ್ಕೆ ಅಥವಾ ಅವನ ಒಂದು ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಕ್ತರು ಯಾರಿದ್ದಾರೆ ಅವರನ್ನ ಭಗವಂತ ಹೇಗೆ ಅನಾಯಾಸವಾಗಿ ಅಂದ್ರೆ ಒಂದು ಬೆಕ್ಕು ತನ್ನ ಮರಿಯನ್ನ ಹೇಗೆ ಅದಕ್ಕೆ ಕರ್ಕೊಂಡು ಹೋಗುತ್ತೆ, ಹಾಗೆ ಭಕ್ತರು ಸಂತೋಷವಾಗಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಅವರ ಒಂದು ದೇಹತ್ಯಾಗದ ಸಮಯದಲ್ಲಿ ಭಗವಂತನ ಸ್ಮರಣೆ ಅವರಿಗೆ ಆಗುತ್ತೆ ಅನ್ನೋದನ್ನ ಆ ಒಂದು ಅಧ್ಯಾಯದಲ್ಲಿ ನೀವು ತಿಳ್ಕೊಂಡಿರ್ತೀರಾ. ಇವತ್ತಿನ ಅಧ್ಯಾಯ 9, ಅಧ್ಯಾಯದ ಹೆಸರು ರಹಸ್ಯ ತಮ ಜ್ಞಾನ. ಅಂದ್ರೆ ಇಲ್ಲಿ ನಾವು ಈಗ ತಿಳ್ಕೊಳ್ಳಿಕ್ಕಿರುವಂತದ್ದು ಅಂದ್ರೆ ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿದೆ ಹರೇ ಕೃಷ್ಣ? 18 ಮಾತಾಜಿ. 18 ಮಾತು. ಅದರ ಎಷ್ಟು ಭಾಗಗಳನ್ನಾಗಿ ಮಾಡಿದ್ದಾರೆ? 3 ಭಾಗ ಮಾತಾಜಿ. ಯಾವ್ದೆಲ್ಲ ಅಂತ ಹೇಳ್ತೀರಾ? ಕರ್ಮಯೋಗ, ಜ್ಞಾನಯೋಗ, ಕರ್ಮಯೋಗ ಮೊದಲ 6 ಅಧ್ಯಾಯ, ನಂತರದ 6 ಅಧ್ಯಾಯ ಜ್ಞಾನ ಜ್ಞಾನಯೋಗ, ಅದು ಜ್ಞಾನಯೋಗ 13ರಿಂದ 18, ಕೊನೆಯ 6 ಅಧ್ಯಾಯ, ಮಧ್ಯದ 6 ಅಧ್ಯಾಯಗಳು ಅದು ಭಕ್ತಿ ಯೋಗ ಅಂತ ಕರೀತಾರೆ. ಈ ಭಕ್ತಿ ಯೋಗದಲ್ಲಿ ಅಂದ್ರೆ ನಾವು ನೋಡ್ತೀವಿ 9ನೇ ಅಧ್ಯಾಯ ಮತ್ತೆ 10ನೇ ಅಧ್ಯಾಯ ಈ ಭಗವದ್ಗೀತೆಯ ಮಧ್ಯದಲ್ಲಿ ಬರುವಂತಹ 2 ತುಂಬಾ ಆ ಪ್ರಮುಖವಾದ ಅಧ್ಯಾಯಗಳು. ಆದ್ರೆ ಈ 2 ಅಧ್ಯಾಯಗಳು ನೇರವಾಗಿ ಭಕ್ತಿಯ ಬಗ್ಗೆ ನಮ್ಗೆ ತಿಳಿಸ್ಕೊಡುವಂಥದ್ದು. ಅದಕ್ಕೆ ಪ್ರಭುಪಾದರು ಇದನ್ನ ಏನಂತ ಹೇಳ್ತಾರೆ ಅಂದ್ರೆ ಭಗವದ್ಗೀತೆಯಲ್ಲಿ ಇರುವಂತಹ ಒಂದು ಏನಂತ ಹೇಳ್ತಾರೆ, ವಜ್ರದ ಉಂಗುರಕ್ಕೆ ಹೋಲಿಸ್ತಾರೆ. ವಜ್ರದ ಉಂಗುರವನ್ನ ನಾವು ಡಬ್ಬಿಯಲ್ಲಿ ಹೀಗೆ ಮಧ್ಯದಲ್ಲಿ ಇಡ್ತೀವಿ, ಹಾಗೆ 2 ಅಧ್ಯಾಯಗಳು ಕೂಡ ತುಂಬಾ ತುಂಬಾ ಪ್ರಮುಖವಾದ ಅಧ್ಯಾಯಗಳು. ಈ ಒಂದು ಅಧ್ಯಾಯಗಳನ್ನ ಕರ್ಮಯೋಗ ಒಂದು ಕಡೆ, ಮತ್ತೊಂದು ಕಡೆಯಿಂದ ಜ್ಞಾನಯೋಗ ಹೇಗೆ ಅದನ್ನ ಸಂರಕ್ಷಣೆ ಮಾಡುತ್ತೆ ಅನ್ನೋದನ್ನ ಹೇಳ್ತಾರೆ. ಈ ಒಂದು ಜ್ಞಾನವನ್ನ ಅಂದ್ರೆ ಈ ಒಂದು ಅಧ್ಯಾಯವನ್ನ ರಹಸ್ಯತಮ ಜ್ಞಾನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಹಸ್ಯತಮ ಜ್ಞಾನ ಅಂತಂದ್ರೆ ಈಗ ಇಂಗ್ಲಿಷ್ ಅಲ್ಲಿ ಗುಡ್, ಬೆಟರ್, ಬೆಸ್ಟ್ ಅಂತ ಹೇಳ್ತಾರೆ, ಹೌದಲ್ವಾ ಹರೇ ಕೃಷ್ಣ? ಹಾ ಮಾತಾಜಿ. ಹಾಗೆ ಇಲ್ಲಿ ಗುಹ್ಯ, ಗುಹ್ಯತರ, ಗುಹ್ಯತಮ ಅಂತ ಹೇಳ್ತಾರೆ. ಗುಹ್ಯ ಅಂತಂದ್ರೆ ಕಾನ್ಫಿಡೆನ್ಷಿಯಲ್, ಗುಹ್ಯತಮ ಅಂತಂದ್ರೆ ಮೋರ್ ಕಾನ್ಫಿಡೆನ್ಷಿಯಲ್, ಸಾರಿ ಗುಹ್ಯತರ ಅಂದ್ರೆ ಗುಹ್ಯತಮ ಅಂತಂದ್ರೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಅಂತ. ಅಂದ್ರೆ ತುಂಬಾ ತುಂಬಾ ರಹಸ್ಯತಮವಾದ ಜ್ಞಾನವನ್ನ ಇಲ್ಲಿ ಭಗವಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಅಂದ್ರೆ ನಾವು ಈ ಒಂದು ಅಧ್ಯಾಯದಲ್ಲಿ ಭಗವಂತನ ಐಶ್ವರ್ಯ ಭಾವವನ್ನ ನೋಡ್ತೀವಿ. ಐಶ್ವರ್ಯ ಭಾವ ಅಂತಂದ್ರೆ ಭಗವಂತನ ಒಂದು ಶಕ್ತಿಗಳ ಬಗ್ಗೆ ಹೆಚ್ಚು ತಿಳಿತಾ ಹೋಗ್ತೀವಿ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ ಶ್ಲೋಕ ಒಂದು? ಹಾ ಮಾತಾಜಿ. ರಹಸ್ಯತಮ ಜ್ಞಾನ ಶ್ಲೋಕ 1. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನ ಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞತ್ವಾ ಮೋಕ್ಷೈತೆ ಅಶುಭಾತ್. ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದರು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು ಅರ್ಜುನ ಭಗವಂತನ ಪ್ರಿಯ ಸ್ನೇಹಿತ ಮತ್ತೆ ಅವನು ಸಂಬಂಧಿಕ ಕೂಡ, ಅಂದ್ರೆ ಅತ್ತೆ ಮಗ ಆಗ್ತಾನೆ. ಇಲ್ಲಿ ಅವನಿಗೆ ಭಗವಂತನ ಜೊತೆಯಲ್ಲಿ ಸಖ್ಯ ಭಾವದಿಂದ ಅವನು ಭಗವಂತನ ಒಂದು 5 ರಸಗಳಲ್ಲಿ ಭಕ್ತರ ಸೇವೆ ಮಾಡ್ತಾರೆ. ಹಾಗೆ ಅರ್ಜುನ ಕೂಡ ಭಗವಂತನ ಜೊತೆ ಸಖ್ಯ ರಸದಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾನೆ. ಅವನಲ್ಲಿ ಭಗವಂತನ ಮೇಲೆ ಒಂದು ಸ್ನೇಹ ಭಾವ ಇರೋದ್ರಿಂದ ಅವನಿಗೆ ಅವನ ಮೇಲೆ ಅಸೂಯೆ ಇರೋದಿಲ್ಲ. ಮೊದಲಿಗೆ ಅಸೂಯೆ ಅಂದ್ರೆ ಏನು ಹರೇ ಕೃಷ್ಣ? ಯಾರಾದ್ರೂ ಹೇಳ್ತೀರಾ ಅಸೂಯೆ ಅಂದ್ರೆ ಏನು? ಹೊಟ್ಟೆ ಕಿಚ್ಚು ಮಾತಾಜಿ. ಹಾ ಮಾತಾಜಿ, ಹೊಟ್ಟೆ ಕಿಚ್ಚು ಅಂತಂದ್ರೆ ಈಗ ಜಲಸಿ. ಜಲಸಿ. ಯಾರ ಹತ್ರನಾದ್ರೂ ಏನೋ ಒಂದಿದೆ, ಆ ವಸ್ತು ನನ್ಗೆ ಇಷ್ಟ, ಆದ್ರೆ ಆ ವಸ್ತು ಆ ವ್ಯಕ್ತಿ ಹತ್ರ ಇರೋದು ನನಗೆ ಇಷ್ಟ ಇಲ್ಲ, ಅದು ನನ್ನ ಹತ್ರ ಇರ್ಬೇಕು ಅನ್ನೋಂಥದ್ದು. ಅಂದ್ರೆ ಈಗ ನಾವು ದೇವ್ರಂತೆ ಆಗ್ಬೇಕು, ದೇವ್ರ ಏನೆಲ್ಲ ಅವನು ಭೋಗಿಸ್ತಾ ಇದ್ದಾನೆ ಅದನ್ನೆಲ್ಲ ನಾನು ಭೋಗಿಸ್ಬೇಕು ಅನ್ನುವಂಥದ್ದು. ಅಂತಹ ಒಂದು ಮನಸ್ಥಿತಿಯನ್ನೇ ಇಲ್ಲಿ ಅಸೂಯೆ ಅಂತ ಕರೀತಾರೆ. ಅರ್ಜುನನಿಗೆ ಆ ರೀತಿ ಒಂದು ಅಸೂಯೆ ಅನ್ನುವಂಥದ್ದು, ಜಲಸಿ ಅನ್ನುವಂಥದ್ದು ಭಗವಂತನ ಮೇಲೆ ಇರ್ಲಿಲ್ಲ. ಆದ ಕಾರಣ ಹೇಳ್ತಾ ಇದ್ದಾನೆ ಭಗವಂತ, ಆ ಒಂದು ಕಾರಣಕ್ಕಾಗಿ ನಾನು ಇದನ್ನ ನಿನ್ಗೆ ಹೇಳ್ತಾ ಇದ್ದೀನಿ ಅಂತ. ಅಂದ್ರೆ ಈಗ ನಿಮ್ಮನ್ನ ಯಾರಾದ್ರೂ ಅಥವಾ ನೀವ್ ಯಾರನ್ನಾದ್ರೂ ದ್ವೇಷಿಸ್ತಾ ಇದ್ರೆ ಅಥವಾ ನಿಮ್ಮ ಮೇಲೆ ಯಾರಾದ್ರೂ ಶತ್ರುಭಾವ ಹೊಂದಿದ್ರೆ ಅವ್ರ ಹತ್ರ ಹೋಗಿ ಯಾವ್ದಾದ್ರು ಕಾನ್ಫಿಡೆನ್ಷಿಯಲ್ ಅಂದ್ರೆ ನಿಮ್ಮ ಮನೆಯ ಒಂದು ರಹಸ್ಯ ವಿಷಯಗಳನ್ನ ಹೋಗಿ ಹೇಳ್ಕೋತೀವ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ, ಲಾಸ್ಟ್ ಮಿನಿಟ್ ತನಕ ಅವ್ರಿಗೆ ಏನು ಹೇಳೋದೇ. ಹಾಗೆ ಇಲ್ಲಿ ಭಗವಂತ ಅವನಲ್ಲಿ ಅಸೂಯೆ ಇಲ್ಲ, ಅವನ ಮಿತ್ರನಾಗಿದ್ದಾನೆ, ಸ್ನೇಹಿತನಾಗಿದ್ದಾನೆ. ಆ ಕಾರಣದಿಂದ ಅವನ ಹತ್ರ ಹೋಗಿ ರಹಸ್ಯ ಜ್ಞಾನವನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿ
ತಿಳಿಸ್ತಾ ಇದ್ದಾನೆ. ಮತ್ತೆ ಆ, ಅಂತಹ ಜ್ಞಾನವನ್ನ ತಿಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂತಂದ್ರೆ ನಾವು ಈ ಐಹಿಕ ಸಂಕಟಗಳು ಜೀವನದಲ್ಲಿ ಎಲ್ಲರಿಗೂ ಆಗ್ಲೇ ಮಾತಾಜಿ ಹೇಳಿದಾಗೆ ಆದಿ ಭೌತಿಕ ಆದಿ ದೈವಿಕ ಮತ್ತೆ ಆಧ್ಯಾತ್ಮಿಕ ಕ್ಲೇಶಗಳು ಅದು ಬರ್ತಾ ಇರುತ್ತೆ. ಈ ಎಲ್ಲಾ ಸಂಕಟಗಳಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಪಾರಾಗೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈಗಲೂ ಕೂಡ ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡಬೇಕು, ತನ್ನವರ ಜೊತೆಯಲ್ಲೇ ಯುದ್ಧ ಮಾಡಬೇಕು, ಅಂತಹ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದಾನೆ. ಈಗ ಎಲ್ಲಾ ಸಂಕಟಗಳಿಂದ ಪಾರಾಗೋದಕ್ಕೆ ಭಗವಂತ ಅವನಿಗೆ ರಹಸ್ಯ ಜ್ಞಾನವನ್ನ ಇಲ್ಲಿ ಈ ಅಧ್ಯಾಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾನೆ. ಆ ಒಂದು ವಿಚಾರವನ್ನ ಇಲ್ಲಿ ಮೊದಲನೇ ಶ್ಲೋಕದಿಂದ ಪ್ರಾರಂಭ ಮಾಡ್ತಾ ಇದ್ದಾನೆ. ಹರೇ ಕೃಷ್ಣ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾಗಮಂ ಧರ್ಮಂ ಸುಸುಖಂ ಕರ್ತವ್ಯ ಅವ್ಯಯಂ. ಅನುವಾದ: ಈ ವಿದ್ಯೆಯು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದ್ದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ಭಗವಂತ ಈ 9ನೇ ಅಧ್ಯಾಯದಲ್ಲಿ ಏನೆಲ್ಲ ವಿಚಾರಗಳನ್ನ ಅರ್ಜುನನಿಗೆ ತಿಳಿಸ್ಕೊಡ್ತಾ ಇದ್ದಾನೆ, ಆ ಒಂದು ಜ್ಞಾನವನ್ನ ವೈಭವೀಕರಿಸ್ತಾ ಇದ್ದಾನೆ. ಆ ಒಂದು ಜ್ಞಾನ ಅದು ಎಂತಹದ್ದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಮೊದಲನೇದಾಗಿ ಹೇಳ್ತಾ ಇದ್ದಾನೆ ಈ ಒಂದು ಜ್ಞಾನ ಅಂದ್ರೆ ಯಾವ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾನೆ, ಭಕ್ತಿಯ ಮಹಿಮೆಯನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಭಕ್ತಿ ಎನ್ನುವಂಥದ್ದು ಎಂಥದ್ದು ಅಂತಂದ್ರೆ ಇಲ್ಲಿ ಆಧ್ಯಾತ್ಮಿಕ ವಿದ್ಯೆ ಎನ್ನುವಂಥದ್ದು ಅದು ರಾಜವಿದ್ಯೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಒಂದು ಲೌಕಿಕ ಜ್ಞಾನ ನಾವೇನ್ ಪಡಿತಾ ಇದೀವಿ ಶಾಲೆ ಕಾಲೇಜುಗಳಲ್ಲಿ, ಅಲ್ಲಿ ಎಲ್ಲೂ ನಮ್ಗೆ ಆತ್ಮದ ಜ್ಞಾನವನ್ನ ತಿಳಿಸ್ಕೊಡ್ತಾರಾ? ಹರೇ ಕೃಷ್ಣ. ಯಾವ್ದಾದ್ರು ಶಾಲೆ ಕಾಲೇಜಲ್ಲಿ ಆತ್ಮದ ಜ್ಞಾನ ಹೇಳಿಕೊಡ್ತಾರ? ಇಲ್ಲ 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 ಮಾತಾಜಿ. ಎಲ್ಲಾದ್ರೂ ಪರಮಾತ್ಮನ ವಿಷಯವನ್ನ ಹೇಳ್ತಾರ? ಇಲ್ಲ 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 ಮಾತಾಜಿ. ಮಾತಾಜಿ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಈ ಒಂದು ವಿದ್ಯೆ ಎನ್ನುವಂಥದ್ದು ಎಲ್ಲಾ ವಿದ್ಯೆಗಳ ರಾಜ. ಅಂದ್ರೆ ಈ ಭೌತಿಕ ವಿದ್ಯೆ ಎನ್ನುವಂಥದ್ದು ನಮ್ಮ ಹೊಟ್ಟೆಪಾಡಿಗಾಗಿ ಇರುವಂಥದ್ದು. ಆದ್ರೆ ಆಧ್ಯಾತ್ಮಿಕ ವಿದ್ಯೆ ಎನ್ನುವಂಥದ್ದು ಆತ್ಮದ ಒಂದು ಜ್ಞಾನ. ಆ ಆತ್ಮವನ್ನ ಆಧ್ಯಾತ್ಮಿಕ ಜಗತ್ತಿಗೆ ಕೊಂಡೋಗೋದಕ್ಕೆ ನಮ್ಗೆ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಜ್ಞಾನ. ಆ ಕಾರಣದಿಂದ ಇದು ಎಲ್ಲ ಜ್ಞಾನಗಳಿಗಿಂತ ಶ್ರೇಷ್ಠವಾದ ಜ್ಞಾನ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾನೆ. ನಂತರ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು ಅಂತ ತಿಳಿಸ್ತಾ ಇದ್ದಾನೆ. ಅಂದ್ರೆ ತುಂಬಾ ತುಂಬಾ ಕಾನ್ಫಿಡೆನ್ಷಿಯಲ್ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ನೋಡ್ತಾ ಇದ್ವಿ ಗುಹ್ಯವಾದ ಜ್ಞಾನ ಅಂತ. ಹೇಗೆ ಗುಹ್ಯ ಅಂತಂದ್ರೆ, ಮೊದಲಿಗೆ ನಾವು ನೋಡ್ತೀವಿ ಭಗವಂತ ಅರ್ಜುನನಿಗೆ ಆತ್ಮಜ್ಞಾನವನ್ನ 2ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಆ ಒಂದು ಆತ್ಮಜ್ಞಾನ ಅನ್ನುವಂಥದ್ದು ಗುಹ್ಯವಾದ ವಿಷಯ ಆದ್ರೆ, ನಂತರ ಭಗವಂತ ಅವನಿಗೆ ಆ ಭಗವಂತನ ಒಂದು ಪರಮಾತ್ಮ ಜ್ಞಾನವನ್ನ ಹೇಳ್ತಾನೆ. ಅಂದ್ರೆ ನಾವು ನೋಡ್ತೀವಿ ಹೃದಯದಲ್ಲಿ ಧ್ಯಾನ ಯೋಗದಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಹೃದಯದಲ್ಲಿ ಹೇಗೆ ಭಗವಂತ ಪರಮಾತ್ಮನ ಅಂದ್ರೆ ಭಗವಂತನ ಒಂದು ಸ್ವಾಂಶ ವಿಸ್ತರಣೆ ಕ್ಷೀರೋದಕ ಶಾಯಿ ವಿಷ್ಣು ಪರಮಾತ್ಮನಾಗಿ ಅಣು ರೇಣು ತೃಣ ಕಾಷ್ಟದಲ್ಲಿ ಎಲ್ಲದರಲ್ಲೂ ಅವನಿದ್ದಾನೆ. ಆ ಕಾರಣದಿಂದ ಈ ಭೂಮಿ ಅಂದ್ರೆ ಎಲ್ಲೇ ಏನೇ ಆದ್ರೂ ಕೂಡ ಪರಮಾತ್ಮನಿಗೆ ಆ ಒಂದು ವಿಷಯ ತಿಳಿಯುತ್ತೆ. ಯಾಕಂದ್ರೆ ಅವನು ಎಲ್ಲರ ಒಂದು ಹೃದಯದಲ್ಲೂ ಕೂಡ ಅವನು ಇದ್ದಾನೆ. ಆ ಒಂದು ಪರಮಾತ್ಮ ಜ್ಞಾನವನ್ನ ತಿಳಿಸ್ಕೊಡ್ತಾನೆ. ನಂತರ ಭಕ್ತಿ ಮಾರ್ಗದಲ್ಲಿ ಯಾರು ತೊಡಗ್ತಾರೆ ಅವರು ಭಗವಂತನನ್ನ ನೇರವಾಗಿ ಮುಖಾಮುಖಿಯಾಗಿ ಕಾಣ್ತಾರೆ, ಅವನನ್ನ ನೋಡ್ಲಿಕ್ಕೆ ಅವರಿಂದ ಸಾಧ್ಯ ಆಗುತ್ತೆ. ಈ ಎಲ್ಲ ಜ್ಞಾನ ಏನಿದೆ ಅದು ತುಂಬಾ ತುಂಬಾ ರಹಸ್ಯವಾದ ಜ್ಞಾನ. ಅಂದ್ರೆ ಅನೇಕ ಜನ ಆಧ್ಯಾತ್ಮಿಕವಾದಿಗಳು ಕೂಡ ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಸಾಧಾರಣವಾಗಿ ಜನರು ಅಷ್ಟೇ ಭಗವಂತ ಅಂದ ಕೂಡ್ಲೆ ಇದಾನ ಇದ್ರೆ ನಮ್ಮ ಮುಂದೆ ತೋರಿಸಿ ಅನ್ನೋ ಪ್ರಶ್ನೆ ಮಾಡ್ತಾರೆ. ನಾವು ಭಗವಂತನನ್ನ ನೋಡಕ್ ಸಾಧ್ಯ ಇದೆಯಾ? ಇಲ್ಲ ಮಾತಾಜಿ. ನಾವು ಅವನನ್ನ ಈ ಆ, ಅಂದ್ರೆ ಚರ್ಮಚಕ್ಷುವಿನಿಂದ ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನನ್ನ ನೋಡೋದಕ್ಕೆ ಸಾಧ್ಯ ಯಾವಾಗ ಆಗತ್ತೆ ಅಂತಂದ್ರೆ ಅವನ ಶುದ್ಧ ಭಕ್ತರು ಅವರು ನೇರವಾಗಿ ಅವ್ರು ನೋಡ್ತಾರೆ. ಯಾಕಂದ್ರೆ ಅವರ ಕಣ್ಣುಗಳು ನಮ್ಮ ಹಾಗೆ ಭೌತಿಕ ಕಣ್ಣುಗಳು ಅಥವಾ ಲೌಕಿಕ ಚರ್ಮಚಕ್ಷು ಅಲ್ಲ. ಅವರು ಅವರ ಹೃದಯದ ಅಂತರಾಳದಲ್ಲಿ ಭಗವಂತನ ಸದಾ ಅವನ ಲೀಲೆಗಳನ್ನ ಎಲ್ಲವನ್ನು ಕೂಡ ಕಣ್ಣಾರೆ ನೋಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಅವರ ಒಂದು ಕಣ್ಣಿಗೆ ಪ್ರೇಮಾಂಜನ ಸ್ಫುರಿತ ಅಂತ ಹೇಳ್ತಾರೆ. ಅಂದ್ರೆ ಆ ಪ್ರೇಮ ಅನ್ನುವಂತಹ ಕಾಡಿಗೆಯನ್ನು ಅವ್ರ ಕಣ್ಣಿಗೆ ಹಚ್ಚಿದ್ದಾರೆ ಅಂತ. ಆ ಕಾರಣದಿಂದ ಸದಾ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ. ಅಂತವರ ಹೃದಯದಲ್ಲಿ ಭಗವಂತನನ್ನ ಅವರು ಸದಾ ಕಾಣ್ತಾ ಇರ್ತಾರೆ. ಈ ಎಲ್ಲ ರಹಸ್ಯವಾದ ವಿಷಯಗಳನ್ನ ತಿಳಿಸ್ಕೊಡುವಂತಹ ಒಂದು ಜ್ಞಾನ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇದನ್ನ ಪವಿತ್ರವಾದದ್ದು ಅಂತ ಕರಿತಾ ಇದ್ದಾರೆ. ಹೇಗೆ ಪವಿತ್ರವಾದದ್ದು ಅಂತಂದ್ರೆ ಅನೇಕ ಅನೇಕ ಜನ್ಮಗಳಿಂದ ನಾವು
ಆ, ತೀರಿಸೋದಕ್ಕೆ ಸಾಧ್ಯ ಇಲ್ಲ, ಕರಗಿಸೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ದೊಡ್ಡ ದೊಡ್ಡ ಕರ್ಮದ ಪ್ರತಿಕ್ರಿಯೆಗಳ ಒಂದು ಮೂಟೆ ಅಂತ ಹೇಳ್ತಾರೆ, ಒಂದು ಬೆಟ್ಟ ಅಂತ ಹೇಳ್ತಾರೆ. ಅಷ್ಟೊಂದು ಕರ್ಮವನ್ನ ನಾವು ಮಾಡ್ತಾ ಇದ್ದೀವಿ. ನಾವು ಪ್ರತಿ ಕ್ಷಣ ಏನೇ ಒಂದು ಮಾಡಿದ್ರು ಕೂಡ ಆ ಕೂಡಲೇ ಆ ಒಂದು ಆ, ಕೆಲಸ ಏನಿದೆ ಆ ಕ್ರಿಯೆಗೆ ತಕ್ಕ ಹಾಗೆ ಏನೊಂದು ಪ್ರತಿಕ್ರಿಯೆ ಅಂದ್ರೆ ಅಲ್ಲಿ ಆ ಒಂದು ಕ್ರಿಯೆ ಅದು ನಮಗೆ ಫಲಗಳನ್ನ ಕೊಡ್ತಾ ಹೋಗುತ್ತೆ. ಕೆಲವೊಂದು ಒಳ್ಳೆಯ ಫಲಗಳಾಗಿರ್ಬೋದು, ಕೆಲವೊಂದು ಆಮ್, ಅಪಾಪದ ಪ್ರತಿಕ್ರಿಯೆಗಳಾಗಿ ಕೂಡ ಇರ್ಬೋದು. ನಮ್ಗೆ ತಿಳಿದೋ ತಿಳಿದಿರೋದು ಸದಾ ನಡೀತಾ ಇರುತ್ತೆ. ಆ ಎಲ್ಲ ಒಂದು ಪಾಪದ ಪ್ರತಿಕ್ರಿಯೆಗಳು ಅಥವಾ ಏನು ಆ ಒಂದು ನಮ್ಮನ್ನ ಸಾಗರಕ್ಕೆ ಸಿಕ್ಕಿಸುವಂತ ಕರ್ಮಗಳು ಏನಿದೆ ಅದರಿಂದ ನಮ್ಮನ್ನ ಬಿಡುಗಡೆ ಮಾಡುವಂತಹ ಒಂದು ವಿಚಾರ ಈ ಭಕ್ತಿ ಸೇವೆ ಅನ್ನುವಂಥದ್ದು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಆದ ಕಾರಣ ಅದನ್ನ ಪವಿತ್ರವಾದದ್ದು ಅಂತಲೇ ಕರೀತಾ ಇದ್ದಾರೆ. ಪವಿತ್ರವಾದದ್ದು ಅಂತಂದ್ರೆ ಅದು ಈಗ ಕರ್ಮಕಾಂಡಿಯ ವಿಷಯಗಳ ಬಗ್ಗೆ ಹೇಳ್ತಾರೆ. ಅಂದ್ರೆ ನಾವು ಅನೇಕ ಯಾವ್ದಾದ್ರು ಒಂದು ದೇವತೆಗಳನ್ನ ಕುರಿತು ಯಜ್ಞಗಳನ್ನ ಮಾಡುವಂಥದ್ದು ಅಥವಾ ಯಾವ್ದಾದ್ರು ವ್ರತ ನಿಯಮಗಳನ್ನ ಪಾಲನೆ ಮಾಡುವಂಥದ್ದು, ಅದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ತಾತ್ಕಾಲಿಕವಾಗಿ ನಮ್ಗೆ ಉಪಶಮನ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಕ್ಷಣ ಅಂದ್ರೆ ಸ್ವಲ್ಪ ಸಮಯದವರೆಗೆ ಆ ಪೂಜೆ ಮಾಡಿಸೋದ್ರಿಂದ ಅಥವಾ ನಾವು ಆ ವ್ರತವನ್ನ ಆಚರಣೆ ಮಾಡೋದ್ರಿಂದ ನಮ್ಮ ಒಂದು ಕಷ್ಟಗಳಿಂದ ನಮ್ಗೆ ತಾತ್ಕಾಲಿಕ ಉಪಶಮನ ಸಿಗುತ್ತೆ ಅಂತ. ಹೇಗೆ ಅಂತಂದ್ರೆ ಈಗ ಒಂದು ಪಾಪದ ಗಿಡ ಇದ್ರೆ ಆ ಗಿಡವನ್ನ ಕತ್ತರಿಸಿದಾಗ ಏನಾಗುತ್ತೆ, ಆ ಗಿಡ ಇಲ್ಲವಾಗುತ್ತೆ. ಕೆಲವು ಸಮಯದವರೆಗೆ ನಮ್ಗೆ ಅದರಿಂದ ಏನು ತೊಂದರೆ ಇರೋದಿಲ್ಲ. ಆದ್ರೆ ಯಾವಾಗ ಮಳೆ ಬರುತ್ತೆ ಆಗೇನಾಗುತ್ತೆ, ಅದರ ಬೇರು ಇನ್ನು ಮಣ್ಣಲ್ಲಿ ಇರುತ್ತೆ. ಆ ಕಾರಣದಿಂದ ಏನಾಗುತ್ತೆ, ಮತ್ತೆ ಅದು ಚಿಗುರಿ ಮೊಳೆತು ಗಿಡ ಆಗುತ್ತೆ. ಹಾಗೆ ಆ ಒಂದು ಪಾಪದ ಪ್ರತಿಕ್ರಿಯೆಗಳು ಏನಿದೆ ಅದು ನಾವು ಮಾಡುವಂತಹ ಕರ್ಮಕಾಂಡೀಯ ಅಥವಾ ಕಾಮ್ಯ ಕರ್ಮದ ಒಂದು ಕ್ರಿಯೆಗಳಿಂದ ಅದು ಆ ಸಮಯಕ್ಕೆ ಇಲ್ಲದಂತೆ ಕಂಡ್ರು ಕೂಡ ಮತ್ತೆ ಅದು ವಾಪಸ್ ಬರುತ್ತೆ. ಆದ್ರೆ ಭಕ್ತಿ ಸೇವೆ ಅನ್ನುವಂಥದ್ದು ಯಾವ ರೀತಿ ಅಂತಂದ್ರೆ ಆ ಪಾಪದ ಗಿಡದ ಬೇರನ್ನ ಸುಟ್ಟು ಹಾಕುತ್ತೆ ಅಂತ ಹೇಳ್ತಾರೆ. ಬೇರನ್ನ ಸುಟ್ಟು ಹಾಕಿದ್ರೆ ಮತ್ತೆ ಮಳೆ ಬಂದ್ರೆ ಅಲ್ಲಿಂದ ಚಿಗುರುತ್ತಾ ಗಿಡ? ಇಲ್ಲ ಮಾತಾಜಿ. ಮೂಲವನ್ನೇ ತೆಗೆದು ಹಾಕಿದ ಹಾಗೆ. ಹಾಗೆ ನಮ್ಮ ಒಂದು ಎಲ್ಲ ಕರ್ಮದ ಪ್ರತಿಕ್ರಿಯೆಗಳು ಮೂಲದಲ್ಲಿ ಎಲ್ಲಿಂದ ಪ್ರಾರಂಭ ಆಗ್ತಿದೆ ಆ ಮೂಲವನ್ನೇ ಕಿತ್ತೆಸಿದ ಹಾಗೆ ಅದು ನಮ್ಮನ್ನ ಪವಿತ್ರಗೊಳಿಸುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ ಈ ಭಕ್ತಿ ಸೇವೆ ಅನ್ನುವಂಥದ್ದು. ಮತ್ತೆ ಅದನ್ನ ಉತ್ತಮೋತ್ತಮವಾದ ಜ್ಞಾನ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರತ್ಯಕ್ಷ ಅವಗಮಂ ಅಂತಂದ್ರೆ ಅದನ್ನ ನಾವು ಕಣ್ಣಾರೆ ಅಂದ್ರೆ ಕಾಣ್ಲಿಕ್ಕೆ ಅಂದ್ರೆ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ಯಾವ ರೀತಿ ಪ್ರತ್ಯಕ್ಷ ಅವಗಮಂ ಅಂತಂದ್ರೆ ಈಗ ನಿಮ್ಗೆ ತುಂಬಾ ಹೊಟ್ಟೆ ಹಸಿತಿದೆ, ಯಾರಾದ್ರೂ ಊಟ ಕೊಟ್ಟು ನೀವು ಸ್ವಲ್ಪ ಊಟ ಮಾಡ್ತೀರಾ. ಊಟ ಮಾಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಅಲ್ವಾ, ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ, ನಿಮ್ಗೆ ಹೊಟ್ಟೆ ತುಂಬಿದೆ ಅಂತ ಗೊತ್ತಾಗುತ್ತಲ್ಲ. ಹಾ ಹೌದು ಮಾತಾಜಿ. ಮಾತಾಜಿ. ಆದ್ರೆ ಅದು ನೀವು ಕಣ್ಣಾರೆ ನೋಡ್ತಿರುವಂತದ್ದಲ್ಲ, ನಿಮ್ಮ ದೇಹದಲ್ಲಿ ನಿಮಗೆ ಗೊತ್ತಾಗ್ತಾ ಇರುವಂತಹ ಅನುಭವ. ಹಾಗೇನೆ ಇಲ್ಲಿ ಭಕ್ತಿ ಸೇವೆಯಲ್ಲಿ ಯಾರು ತೊಡಗಿದ್ದಾರೆ ಅವರಿಗೆ ಆ ಒಂದು ಭಕ್ತಿ ಮಾರ್ಗದಲ್ಲಿ ಅವರ ಜೀವನದಲ್ಲಿ ಆಗುವ ಎಲ್ಲ ಏನಂತ ಹೇಳ್ತಾರೆ ವ್ಯತ್ಯಾಸಗಳು, ಮತ್ತೆ ಅವರಲ್ಲಿ ಬರ್ತಾ ಇರುವಂತಹ ಒಂದು ಏನಂತ ಹೇಳ್ತಾರೆ ಧನಾತ್ಮಕ ವಿಚಾರಗಳು ಅಂದ್ರೆ ಪಾಸಿಟಿವಿಟೀಸ್ ಅವ್ರಿಗೆ ಅದು ಅನುಭವಕ್ಕೆ ಬರುತ್ತೆ. ಹಾಗೆ ಭಕ್ತಿ ಸೇವೆ ಅನ್ನುವಂಥದ್ದು ಎಲ್ಲರಿಂದಲೂ ಕೂಡ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ. ಮತ್ತೆ ಅದರಿಂದ ಆಗುವಂತಹ ಒಂದು ಪ್ರತಿಫಲಗಳು ಅದು ಆ ವ್ಯಕ್ತಿಗೆ ಅನುಭವಕ್ಕೆ ಬರುವಂತದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಧರ್ಮ್ಯಂ ಅಂತಂದ್ರೆ ಇದು ಆ ಎಲ್ಲ ಧರ್ಮಗಳ ಏನಂತ ಹೇಳ್ತಾರೆ ಪರೋಧರ್ಮ ಅಂತ ಹೇಳ್ತಾರೆ. ಪರೋಧರ್ಮ ಅಂತಂದ್ರೆ ಆ ಧರ್ಮದಲ್ಲಿ ಅನೇಕ ರೀತಿಯ ಧರ್ಮಗಳನ್ನ ನೀವು 18 ಡೇಸ್ ಅಲ್ಲಿ ಕಲ್ತಿರ್ತೀರಾ. ಹೇಳ್ತೀರಾ ಯಾರಾದ್ರೂ ಯಾವ್ದೆಲ್ಲ ಧರ್ಮಗಳನ್ನ ತಿಳ್ಕೊಂಡಿದೀರಾ ಅಂತ? ಛಲಧರ್ಮ, ಉಪಧರ್ಮ, ವಿಧರ್ಮ, ಅಧರ್ಮ, ಎಲ್ಲದಕ್ಕಿಂತ ಉತ್ತಮವಾದದ್ದು ಪರೋಧರ್ಮ. ಅಂದ್ರೆ ಆ ಭಗವಂತನ ಸೇವೆ ಮಾಡುವಂಥದ್ದು. ಅಂದ್ರೆ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಭಗವಂತನ ನಿತ್ಯ ಕಿಂಕರರು ನಾವು, ಅವನ ವಿಭಿನ್ನ ಅಂಶಗಳು, ಸದಾ ಅವನ ಸೇವೆ ಮಾಡುವಂಥದ್ದೇ ನಮ್ಮ ಸ್ವರೂಪ ಅಂತ ತಿಳ್ಕೊಂಡಂತಹ ಭಕ್ತರೇನಿರ್ತಾರೆ ಭಗವಂತನ ಸೇವೆಯನ್ನೇ ಅವರು ಆ ಅವರ ಜೀವನದ ಅತ್ಯುನ್ನತ ಒಂದು ಅಂತಿಮ ಗುರಿಯನ್ನಾಗಿ ಮಾಡಿಕೊಂಡು ಭಗವಂತನ ಒಂದು ಸೇವೆಯಲ್ಲಿ ಸದಾ ತೊಡಗಿರುವಂಥದ್ದು. ನಂತರ ಸುಸುಖಂ ಅಂತಂದ್ರೆ ಇದನ್ನ ಸಂತೋಷವಾಗಿ ಯಾರು ಬೇಕಾದ್ರೂ ಆಚರಣೆ ಮಾಡಬಹುದು. ನೀವು ಇಂದಿನ ಅಧ್ಯಾಯದಲ್ಲಿ ನೋಡಿದ್ರಿ ಭಗವತ್ ಪ್ರಾಪ್ತಿಯಲ್ಲಿ, ಅಲ್ಲಿ ಕಾಡಿಗೆ ಹೋಗ್ಬೇಕು, ಅವರು ಅಷ್ಟಾಂಗ ಯೋಗಿಗಳು ಕಾಡಿಗೆ ಹೋಗ್ಬೇಕು. ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಅಥವಾ ವಯಸ್ಸಾದವರು ಯಾರಾದ್ರೂ ಕಾಡಿಗೆ ಹೋಗಿ ಅಷ್ಟಾಂಗ ಯೋಗ ಮಾಡಕ್ಕಾಗತ್ತಾ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ, ಈಗ ಕಾಡೇ ಇಲ್ಲ ಫಸ್ಟ್.
ಹ್ಮ್ ಅದು ಕಾಡಿಲ್ಲ, ಕಾಡಿದ್ರು ನಾವು ಹೆದರ್ಕೊಂತಾರೆ, ಹೋಗೋದಕ್ಕೆ ಆಗೋದಿಲ್ಲ, ಹೋದ್ರು ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಇದನ್ನ ಭಕ್ತಿಯನ್ನ ಯಾರು ಬೇಕಿದ್ರು ಮಾಡ್ಬೋದು. ಅಂದ್ರೆ ಈಗ ಎಲ್ಲರೂ ಕೂಡಿ ಸಂಕೀರ್ತನೆ ಮಾಡ್ತಿದ್ರೆ ಒಂದ್ ಪುಟ್ಟ ಮಗು ಕೈಗೆ ನೀವು ಕರಿತಾಲ ಕೊಟ್ರೆ ಆ ಮಗು ಕೂಡ ಆ ಒಂದು ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಬಹುದು. ಎಷ್ಟೇ ವಯಸ್ಸಾದವ್ರು ಇರ್ಬೋದು, ಹೆಂಗಸರು ಇರ್ಬೋದು, ಯಾರು ಬೇಕಾದ್ರೂ ಅದನ್ನ ಆನಂದವಾಗಿ ಮಾಡ್ಬೋದು. ಅದನ್ನ ಆನಂದವಾಗಿ ಹೇಗೆ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಕಷ್ಟಪಡುವಂತಹ ಯಾವುದೇ ಒಂದು ವಿಷಯ ಇಂಥದ್ದು ಇರೋದಿಲ್ಲ. ಅಂದ್ರೆ ಈಗ ಹೇಗೆ ಅಂದ್ರೆ, ಇಡೀ ವಾರ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ, ನಿಮ್ಗೆ ಒಂದು ಬ್ರೇಕ್ ಬೇಕು. ಅದಕ್ಕಾಗಿ ಭಾನುವಾರ ಏನ್ ಮಾಡ್ತಾರೆ, ಅವರು ಎಲ್ಲಾದ್ರೂ ಹೊರಗಡೆ ಹೋಗ್ತಾರೆ ಅಥವಾ ಯಾವ್ದಾದ್ರು ಮೂವಿಗೂ ಹೋಗ್ತಾರೆ. ಆದ್ರೆ ಅವ್ರಿಗೆ ಆ ಏನಂತ ಹೇಳ್ತಾರೆ, ಇಡೀ ವಾರ ಅವ್ರಿಗೆ ಕಷ್ಟ ಅನ್ಸಿದೆ, ಮಾಡಿರೋ ಕೆಲಸ ಅವ್ರಿಗೆ ಆಯಾಸ ಆಗಿದೆ. ಆ ರೀತಿ ಆಯಾಸ ಪಟ್ಕೊಂಡು ಮಾಡುವಂತಹ ಯಾವುದೇ ವಿಷಯ ಇಲ್ಲಿ ಭಕ್ತಿಯಲ್ಲಿ ಇರೋದಿಲ್ಲ. ಎಲ್ಲವೂ ಕೂಡ ಸಂತೋಷ, ಆನಂದವಾಗಿ ಇರುವಂತದ್ದು. ಅದನ್ನೇ ಪ್ರಭುಪಾದ್ರು ಏನಂತ ಹೇಳ್ತಾರೆ ಅಂದ್ರೆ, ಕೃಷ್ಣ ಪ್ರಜ್ಞೆ ಅಥವಾ ಭಕ್ತಿ ಸೇವೆ ಅಂದ್ರೆ ಏನು ಅಂತಂದ್ರೆ, ಈಟ್, ಡಾನ್ಸ್, ಚಾಂಟ್ ಹರೇ ಕೃಷ್ಣ ಮಂತ್ರ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಪ್ರಸಾದವನ್ನು ತಿನ್ನೋದಕ್ಕೆ, ಆ ಸವಿಯೋದಕ್ಕೆ ಏನ್ ಕಷ್ಟ ಆಗೋದಿಲ್ಲ. ಮತ್ತೆ ಅವನ ಸಂಕೀರ್ತನೆ ಹಾಡುವಂಥದ್ದು, ಮತ್ತೆ ಅದಕ್ಕೆ ತಕ್ಕ ಹಾಗೆ ಅವರು ನರ್ತನವನ್ನು ಕೂಡ ಮಾಡ್ತಾರೆ. ಅಂದ್ರೆ ಭಜನೆ ಮಾಡುವಾಗ ಅವರು ಕುಣಿತಾರೆ. ನಂತರ ಆ ಭಗವಂತನ ನಾಮರೂಪ ಗುಣಲೀಲೆಗಳನ್ನ ಕೂತ್ ಕೇಳಬೇಕಷ್ಟೆ. ಅದಕ್ಕೆ ನೀವೇನು ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ. ಬರೀ ನೀವು ಗಮನ ಕೊಟ್ಟು ಕೇಳಿದ್ರೆ ಸಾಕು. ಆ ರೀತಿ ಈ ಒಂದು ಭಕ್ತಿ ಎನ್ನುವಂಥದ್ದು ತುಂಬಾ ಆನಂದವಾಗಿ, ಸಂತೋಷವಾಗಿ ಯಾರು ಬೇಕಾದ್ರೂ ಆ ಆಚರಣೆ ಮಾಡ್ಬೋದು. ಈ ಒಂದು ಭಕ್ತಿಯನ್ನ ಆಚರಣೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಶ್ರೀಮಂತರೇ ಬೇಕು ಅಂತೇನಿಲ್ಲ. ಎಂತಹ ಬಡವರೇ ಆಗಿದ್ರು ಕೂಡ ಅದರಲ್ಲಿ ಪಾಲ್ಗೊಳ್ಳೋದಿಕ್ಕೆ ಸಾಧ್ಯ ಇದೆ. ಅಂದ್ರೆ ಭಗವಂತ ಅವನಿಗೆ ನಾವು ಏನ್ ಕೇಳ್ತಾನೆ ಭಗವಂತ ನಮ್ಮಿಂದ? ಹರೇ ಕೃಷ್ಣ, ಏನಿದ್ರು ನೋಡ್ತಾನೆ, ಏನ್ ಬೇಕು ಅವನ್ಗೆ. ಯಾವ ಭಾವನೆಯಲ್ಲಿ ಏನ್ ಕೊಟ್ಟಿದ್ದೇವೆ ನೋಡಿ, ಏನ್ ಕೊಟ್ಟಿದ್ದೇವೆ ಅಂತ ನೋಡ್ಲಿಕ್ಕಿಲ್ಲ ಮಾತಾಜಿ. ಹರೇ ಕೃಷ್ಣ. ಭಕ್ತಿ ಒಂದೇ ಹ್ಮ್ ಮಾತಾಜಿ. ಶ್ರೀಮಂತರು ರಾಜಭೋಗವನ್ನೇ ಕೊಡಬೇಕು ಅನ್ನೋ ರೀತಿಯಲ್ಲಿ ಬಡವನು ಕೂಡ ಅದೇ ರೀತಿ ಕೊಡ್ಬೇಕು ಅಂತೇನಿಲ್ಲ. ಏನಂತ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳ್ತಾನೆ. ಒಂದೇ ಒಂದು ತುಳಸಿ ದಳವನ್ನ ಅಥವಾ ಒಂದು ಚೂರು ನೀರನ್ನ ಅಥವಾ ಒಂದು ಹೂವನ್ನ ಅಥವಾ ಹಣ್ಣನ್ನ, ಒಂದು ಲೋಟ ನೀರು ಅಥವಾ ಒಂದು ತುಳಸಿ ದಳ ಎಂತಹ ಬಡವನ ಮನೆಯಲ್ಲೂ ಕೂಡ ಸಿಗುತ್ತೆ. ಆದ್ರೆ ಅದರ ಹಿಂದೆ ಭಗವಂತ ಭಾವಗ್ರಹಿ ಜನಾರ್ದನ ಆ ಒಂದು ಭಕ್ತನ ಭಾವವನ್ನು ಗ್ರಹಿಸ್ತಾನೆ. ಆ ರೀತಿ ಯಾರು ಬೇಕಾದ್ರೂ ಈ ಒಂದು ಭಕ್ತಿಯನ್ನ ಮಾಡುವಂಥದ್ದು. ಮತ್ತೆ ಇದನ್ನ ಕರ್ತುಂ ಅವ್ಯಯಂ ಅಂತ ಹೇಳ್ತಾ ಇದ್ದಾನೆ. ಕರ್ತುಂ ಅವ್ಯಯಂ ಅಂತಂದ್ರೆ ಆ ಒಂದು ಭಕ್ತಿ ಎನ್ನುವಂಥದ್ದು ಶಾಶ್ವತವಾದದ್ದು. ಅಂದ್ರೆ ಅದು ಜನ್ಮ ಜನ್ಮಾಂತರಗಳಿಗೂ ಉಳಿಯುವಂಥದ್ದು. ಈ ಒಂದು ಭೌತಿಕ ಜಗತ್ತು, ಇಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಅದೆಲ್ಲವೂ ಕೂಡ ತಾತ್ಕಾಲಿಕವಾದದ್ದು. ಅಂದ್ರೆ ಇದು ಏನಂತ ಹೇಳ್ತಾರೆ, ಭೌತಿಕ ಜಗತ್ತನ್ನ ದುಃಖಾಲಯ, ಅಶಾಶ್ವತ ಅಂತ ಇಲ್ಲಿ ಹೇಳ್ತಾರೆ. ಅದು ಶಾಶ್ವತವಾಗಿ ಇರುವಂತದ್ದಲ್ಲ. ಆದ್ರೆ ಭಕ್ತಿ ಎನ್ನುವಂಥದ್ದು ಏನಂದ್ರೆ ಜನ್ಮ ಜನ್ಮಾಂತರಿಗೂ ಅದು ಮುಂದುವರಿಯುವಂಥದ್ದು. ಅಂದ್ರೆ ಈಗ ನಾವು ಎಷ್ಟು ಭಕ್ತಿಯಲ್ಲಿ ತೊಡಗಿದ್ದೀವಿ, ಆ ಒಂದು ವೇಳೆ ಇದರಲ್ಲಿ ಪರಿಪೂರ್ಣತೆ ಸಾಧಿಸ್ತೀರ, ದೇಹತ್ಯಾಗ ಆಯ್ತು ಅಂತಂದ್ರೆ ಮುಂದಿನ ಜನ್ಮದಲ್ಲಿ ನಾವು ಮತ್ತೆ ಆ ಭಕ್ತಿಯನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಭಕ್ತಿ ಎನ್ನುವಂಥದ್ದು ಕರ್ತುಂ ಅವ್ಯಯಂ. ಹಾಗೊಂದು ವೇಳೆ ನಾವು ಇನ್ನೊಂದು ಜನ್ಮ ಪಡೆದಿರ ಭಗವಂತನ ಧಾಮಕ್ಕೆ ಹಿಂದಿರುಗದ್ವಿ ಅಂತಂದ್ರೆ, ಇಲ್ಲಿ ಏನ್ ಭಕ್ತಿ ಸೇವೆ ಮಾಡ್ತಾ ಇದೀವಿ ಅದೇ ಭಕ್ತಿ ಸೇವೆಯನ್ನೇ ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲೂ, ವೈಕುಂಠ ಲೋಕಗಳಲ್ಲಿಯೂ ಕೂಡ ನಾವು ಅದನ್ನೇ ಮುಂದುವರಿಸ್ತೀವಿ. ಆದ ಕಾರಣ ಇದನ್ನ ಕರ್ತುಂ ಅವ್ಯಯಂ ಅಂತಲ್ಲಿ ಹೇಳ್ತಾ ಇದ್ದಾನೆ. ಹೀಗೆ ತನ್ನ ಒಂದು ಈ 9ನೇ ಅಧ್ಯಾಯದಲ್ಲಿ ಭಗವಂತ ತಿಳಿಸ್ಕೊಡ್ತಿರುವಂತಹ ರಹಸ್ಯತಮ ಜ್ಞಾನದ ಮಹಿಮೆಗಳನ್ನ ವೈಭವೀಕರಿಸ್ತಾ ಇದ್ದಾನೆ ಈ ಒಂದು ಶ್ಲೋಕದಲ್ಲಿ. ಹರೇ ಕೃಷ್ಣ. ಶ್ಲೋಕ 3. ಅಶ್ರದ್ಧಾದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತನಿ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಭಕ್ತಿ ಸೇವೆ ಅನ್ನುವಂಥದ್ದು ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು ಅಂತ. ಅಂದ್ರೆ ಭಕ್ತಿ ಸೇವೆಯಲ್ಲಿ ಶ್ರದ್ಧೆ ಅನ್ನುವಂಥದ್ದು ಅತಿ ಮುಖ್ಯ ಆಗುತ್ತೆ. ಶ್ರದ್ಧೆಯ ಒಂದು ಆಧಾರದ ಮೇಲೆ
ಆ ವ್ಯಕ್ತಿಯ ಭಕ್ತಿ ಎನ್ನುವಂಥದ್ದು ಎಷ್ಟು ಆ ಸದೃಢವಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂದ್ರೆ ಇಲ್ಲಿ 3 ರೀತಿಯ ಒಂದು ಆ ಭಕ್ತರಲ್ಲಿ ವಿಂಗಡಣೆ ಮಾಡ್ತಾರೆ. ಒಂದು ಆ ಏನಂತ ಹೇಳ್ತಾರೆ ಅಂದ್ರೆ ಆರಂಭಿಕ ಹಂತದಲ್ಲಿರುವಂತ ಭಕ್ತರನ್ನ ಕನಿಷ್ಠಾಧಿಕಾರಿ ಅಂತ, ಮತ್ತೆ ಯಾರು ಸ್ವಲ್ಪ ಮುಂದುವರಿದ ಒಂದು ಭಕ್ತಿಯಲ್ಲಿ ಮುಂದುವರೆದವರನ್ನ ಮಧ್ಯಮಾಧಿಕಾರಿ, ಯಾರು ಪರಿಪೂರ್ಣತೆಯನ್ನ ಶುದ್ಧ ಭಕ್ತಿಯನ್ನ ಮಾಡ್ತಾ ಇರ್ತಾರೆ ಅವರನ್ನ ಉತ್ತಮಾಧಿಕಾರಿ ಅಂತ ಕರೀತಾರೆ. ಅವರನ್ನ ಹೇಗೆ ಆ ರೀತಿ ವಿಂಗಡಿಸ್ತಾರೆ ಅಂದ್ರೆ ಅವರ ಶ್ರದ್ಧೆಯ ಆಧಾರದ ಮೇಲೆ. ಈ ಕನಿಷ್ಠಾಧಿಕಾರಿ ಅಥವಾ ಪ್ರಾರಂಭದ ಹಂತದಲ್ಲಿರುವಂತಹ ಭಕ್ತ ಯಾವ ರೀತಿ ಅಂತಂದ್ರೆ ಅವನ ಒಂದು ಭಕ್ತಿ ಅನ್ನುವಂಥದ್ದನ್ನ ಕೋಮಲ ಭಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಯಾರು ಬೇಕಾದ್ರೂ ಅವನ ಭಕ್ತಿಯಿಂದ ಅವನನ್ನ ವಿಮುಖನನ್ನಾಗಿ ಮಾಡಬಹುದು. ಅಂದ್ರೆ ಅವನ ಒಂದು ಶ್ರದ್ಧೆ, ನಂಬಿಕೆ ಅನ್ನುವಂಥದ್ದು ತುಂಬಾ ಆ ಏನಂತ ಹೇಳ್ತಾರೆ, ಅಷ್ಟು ಗಟ್ಟಿ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಮಧ್ಯಮಾಧಿಕಾರಿ ಯಾವ ರೀತಿ ಇರ್ತಾನೆ ಅಂದ್ರೆ ಅವನ ಜೊತೆ ವಾದ ಮಾಡಿ ಅವನನ್ನ ಸೋಲಿಸ್ಬಿಡ್ಬೋದು. ಆದ್ರೆ ಅವನ ಒಂದು ಶ್ರದ್ಧೆ ಅನ್ನುವಂಥದ್ದು ಏನಿದೆ, ಆ ಭಕ್ತಿ ಸೇವೆ ಅನ್ನುವಂಥದ್ದು ಏನಿದೆ, ಅವನು ಅದನ್ನ ಮುಂದುವರಿಸ್ತಾನೆ. ಅವನು ಎಲ್ಲೂ ಕೂಡ ಅವನನ್ನ ನಾವು ಭಕ್ತಿಯಿಂದ ವಿಮುಖನನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಉತ್ತಮಾಧಿಕಾರಿ ಅಂತ ಯಾರಿರ್ತಾರೆ ಅಂತವರು ಭಕ್ತಿಯಲ್ಲಿ ಎಷ್ಟು ಸುದೃಢವಾಗಿರ್ತಾರೆ ಅಂದ್ರೆ ಅವರ ಮುಂದೆ ಯಾವುದೇ ರೀತಿ ವಾದ ವಿವಾದ ಮಾಡಿದ್ರು ಕೂಡ ಅವರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವರು ಆ ಇತರರಿಗೂ ಕೂಡ ಭಕ್ತಿಯನ್ನು ಕೊಡುವಷ್ಟು ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಹಾಗೆ ಈ ಒಂದು ಭಕ್ತಿಯ ಮಾರ್ಗದಲ್ಲಿ 9 ಹಂತಗಳು ಇದೆ ಅಂತ ಹೇಳ್ತಾರೆ. ಯಾವ್ದೆಲ್ಲ 9 ಹಂತಗಳು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಭಕ್ತಿಯಲ್ಲಿ ನಾವು ಪ್ರೇಮ ಭಕ್ತಿ, ಭಗವಂತನ ಪ್ರೇಮವನ್ನು ಪಡಿಬೇಕಂದ್ರೆ 9 ಹಂತಗಳನ್ನ ದಾಟ್ತೀವಿ. ಶ್ರವಣಂ ಕೀರ್ತನಂ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯ ಸಖ್ಯ ಆತ್ಮನಿವೇದನಂ. ಅದು ನವವಿಧ ಭಕ್ತಿ ಅಂತ ಕರೀತಾರೆ. ಆದ್ರೆ ಇದು ಭಕ್ತಿಯ 9 ಹಂತಗಳು. ಮೊದಲನೇದು ಪ್ರಾರಂಭ ಆಗೋದೇ ಶ್ರದ್ಧೆಯಿಂದ. ಅಂದ್ರೆ ಯಾರಾದ್ರೂ ಭಗವಂತನ ಭಕ್ತಿಯಲ್ಲಿ ತೊಡಗಬೇಕು ಅಥವಾ ಭಗವದ್ಗೀತೆ ಅಥವಾ ಶಾಸ್ತ್ರಗಳು, ಭಗವಂತನ ತಿಳಿಸ್ಕೊಟ್ಟಿರುವಂತಹ ಶಾಸ್ತ್ರಗಳನ್ನ ತಿಳಿಬೇಕಂದ್ರೆ ಅವರಿಗೆ ಮೊದಲನೇದಾಗಿ ಆ ಶಾಸ್ತ್ರದ ಮೇಲೆ, ಗುರುವಿನ ಮೇಲೆ ಮತ್ತೆ ಭಗವಂತನ ಮೇಲೆ ಶ್ರದ್ಧೆ ಅನ್ನುವಂಥದ್ದು ಇರಬೇಕು, ನಂಬಿಕೆ ಅನ್ನುವಂಥದ್ದು ಇರಬೇಕು. ಆ ಶ್ರದ್ಧೆ ಇಲ್ಲ ಅಂತಂದ್ರೆ ನಾವು ಅಲ್ಲಿ ಕೂತು ಅಷ್ಟು ಸಮಯ ಅದನ್ನ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನೇ ಮೊದಲನೆಯ ಹಂತ ಅಂತ ಹೇಳ್ತಾರೆ. ಶ್ರದ್ಧೆ ಬಂದಾಗ ಏನಾಗುತ್ತೆ, ನಾವು ಭಕ್ತರ ಸಂಘಕ್ಕೆ ಬರ್ತೀವಿ. ಭಕ್ತರ ಸಂಘದಲ್ಲಿ ಬಂದಾಗ್ಲೇ ನಾವು ಈ ಒಂದು ಭಕ್ತಿಯ ಒಂದು ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ಭಕ್ತರ ಸಂಘದಲ್ಲಿ ನಾವೇನ್ ಮಾಡ್ತೀವಿ, ಭಜನ ಕ್ರಿಯಾ ಅಂತ ಕರೀತಾರೆ. ಭಜನ ಕ್ರಿಯೆ ಅಂತಂದ್ರೆ ಭಕ್ತಿಗೆ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿ ತೊಡಗುವಂಥದ್ದು. ಅಂದ್ರೆ ಭಗವಂತನ ಗುಣಗಾನವನ್ನ, ಸಂಕೀರ್ತನೆಯನ್ನ ಮಾಡುವಂಥದ್ದು, ಅಥವಾ ಭಗವಂತನ ಶಾಸ್ತ್ರಗಳನ್ನ ಅಧ್ಯಯನ ಮಾಡುವಂಥದ್ದು, ಅಥವಾ ಒಂದು ಶಾಸ್ತ್ರದ ವಿಚಾರಗಳನ್ನ ಕೇಳುವಂಥದ್ದು, ಶ್ರವಣ ಮಾಡುವಂಥದ್ದು, ಇದನ್ನೇ ಭಜನ ಕ್ರಿಯಾ ಅಂತಾರೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿರುವಂತಹ ಅನರ್ಥಗಳು ನಿವೃತ್ತಿ ಅಂತ ಹೇಳ್ತಾರೆ. ಅನರ್ಥ ನಿವೃತ್ತಿ ಅಂತಂದ್ರೆ ನಮ್ಮಲ್ಲಿರುವಂತಹ ಅನೇಕ ಜನ್ಮದ ಈ ಪಾಪದ ಒಂದು ಪ್ರತಿಕ್ರಿಯೆಗಳು ಏನಾಗ್ತಿದೆ, ನಮ್ಮ ಭಕ್ತಿ ಸೇವೆಯಲ್ಲಿ ಅಡೆತಡೆಗಳನ್ನ ಯಾವ್ದು ಒಡ್ಡುತ್ತಾ ಇದೆ, ಅಂತಹ ಒಂದು ಅನರ್ಥಗಳು ದೂರ ಆಗುತ್ತೆ ಅಂತ. ನಂತರ ನಮಗೆ ಕ್ರಮೇಣ ಏನಾಗುತ್ತೆ ಅಂತಂದ್ರೆ ಗುರುವಿನಲ್ಲಿ ನಿಷ್ಠೆ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅಂದ್ರೆ ಗುರುವನ್ನ ಸ್ವೀಕಾರ ಮಾಡ್ತೀವಿ, ಮತ್ತೆ ಗುರು ಹೇಳಿದ ಒಂದು ವಿಚಾರಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತೀವಿ. ಅದನ್ನೇ ನಿಷ್ಠೆ ಅಂತ ಕರೀತಾರೆ. ನಂತರ ಕ್ರಮೇಣ ಗುರು ಏನ್ ಮಾರ್ಗದರ್ಶನ ಮಾಡಿದ್ದಾರೆ, 4 ನಿಯಂತ್ರಕ ತತ್ವಗಳನ್ನ ಪ್ರಭುಪಾದರು ಎಲ್ಲರೂ ಪಾಲಿಸ್ಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನ ಅಂದ್ರೆ ಈಗ ನೀವು ಲೆವೆಲ್ 2ಗೆ ಬಂದಿದ್ದೀರಾ, ಕನಿಷ್ಠ ಪಕ್ಷ 4 ಸುತ್ತಾದ್ರೂ ಪ್ರತಿದಿನ ಜಪ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ನಿಷ್ಠೆಯಿಂದ ಮಾಡುವಂಥದ್ದು, ಗುರುವಿನ ಮೇಲೆ ನಿಷ್ಠೆ ಅಂತ ಹೇಳ್ತಾರೆ. ಆ ನಿಷ್ಠೆ ಕ್ರಮೇಣ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ರುಚಿ ಆಗುತ್ತೆ. ರುಚಿ ಅಂತಂದ್ರೆ ಗುರು ಹೇಳ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಮಾಡೋದಿಲ್ಲ, ನನಗೆ ಅದರಲ್ಲಿ ಒಂದು ರುಚಿ ಸಿಕ್ಕಿದೆ, ಅದನ್ನ ನಾ ಮಾಡಿಲ್ಲ ಅಂತಂದ್ರೆ ನನಗೆ ಕಷ್ಟ ಆಗುತ್ತೆ, ಅದಕ್ಕೆ ನಾನು ತಂತಾನೆ ಅಂದ್ರೆ ಸ್ವಾಭಾವಿಕವಾಗಿ ನಾನು ಅದನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ. ಆ ರುಚಿ ಎನ್ನುವಂಥದ್ದು ಮುಂದುವರೆದು ಆಸಕ್ತಿ ಆಗುತ್ತೆ. ಆಸಕ್ತಿ ಅಂತಂದ್ರೆ ಅಲ್ಲಿ ಯಾರು ನಮ್ಗೆ ಫೋರ್ಸ್ಫುಲ್ ಆಗಿ ಹೇಳುವಂಥದ್ದಿಲ್ಲ, ನಾವೇ ಇಷ್ಟಪಟ್ಟು ಮಾಡ್ತೀವಿ. ಮಾಡಿಲ್ಲ ಅಂದ್ರೆ ಏನೋ ಕಳ್ಕೊಂಡಂಗ ಆಗ್ತಾ ಇರುತ್ತೆ. ಹಾಗೆ ಆ ಒಂದು 4 ನಿಯಂತ್ರಕ ತತ್ವಗಳು ಅಥವಾ ಹರೇ ಕೃಷ್ಣ ಸಂಕೀರ್ತನೆ ಮಾಡುವಂಥದ್ದು, ಮತ್ತೆ ಭಗವಂತನ ಒಂದು ಭಗವದ್ಗೀತೆ ಭಾಗವತ ಶ್ರವಣ ಮಾಡುವಂಥದ್ದು, ಇದೆಲ್ಲ ಕೂಡ ನಮ್ಗೆ ಅದಕ್ಕೆ ಅಡಿಕ್ಟ್ ಆಗ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಗೆ ಅದು ಅದರಲ್ಲಿ ಆಸಕ್ತಿ ಬೆಳೆಯುತ್ತೆ. ನಂತರ ಆಸಕ್ತಿಯಿಂದ ಏನಾಗುತ್ತೆ, ಭಗವಂತನ ಮೇಲೆ ಆ ಭಾವ ಅಂತ ಹೇಳ್ತಾರೆ, ಭಾವದ ಹಂತಕ್ಕೆ ನಾವು ಬರೋದಕ್ಕೆ ಸಹಾಯ ಮಾಡುತ್ತೆ. ಯಾವಾಗ ವ್ಯಕ್ತಿ ಭಾವದ ಹಂತಕ್ಕೆ ಬರ್ತಾನೆ, ಭಗವಂತ ಆ ವ್ಯಕ್ತಿಯನ್ನ ಪ್ರೇಮದ ಹಂತಕ್ಕೆ ಕರ್ಕೊಳ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನಲ್ಲಿ ಆ ಪ್ರೇಮ ಪಡೆಯುವಂಥದ್ದು, ಅದನ್ನೇ ಭಕ್ತರ ಒಂದು ಜೀವನದ
ಅತ್ಯುನ್ನತ ಮತ್ತೆ ಅಂತಿಮ ಗುರಿಯಾಗಿರುತ್ತೆ. ಆ ಒಂದು ಅಂತಿಮ ಗುರಿಯನ್ನ ಸಾಧನೆ ಮಾಡೋದಕ್ಕೆ ಮೊದಲ ಹೆಜ್ಜೆನೇ ಈ ಶ್ರದ್ಧೆ ಅಂತ ಕರೀತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಭಕ್ತಿ ಸೇವೆಯಲ್ಲಿ ಯಾರು ಶ್ರದ್ಧೆಯನ್ನ ಬೆಳೆಸ್ಕೊಂಡಿದ್ದಾರೆ ಭಗವಂತನ ಮೇಲೆ, ಅಂಥವ್ರು ಅವನನ್ನ ಪಡೆಯೋದಕ್ಕೆ ಸಾಧ್ಯ ಇದೆ. ಆದ್ರೆ ಯಾರಿಗೆ ಭಗವಂತನ ಮೇಲೆ ಶ್ರದ್ಧೆ ಇಲ್ಲ, ಅವನಲ್ಲಿ ನಂಬಿಕೆ ಇಲ್ಲ, ಯಾರು ಭಕ್ತಿ ಸೇವೆ ಅಂದ್ರೆ ಈ ಭಗವಂತನ ಮೇಲೆ ಅಸೂಯೆ ಇಟ್ಕೊಂಡಿರ್ತಾರೆ, ಅಂಥವ್ರು ಭಕ್ತರಲ್ಲದವರು, ಅವರು ಭಗವಂತನನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅವ್ರು ಏನಾಗ್ತಾರೆ? ಅವರು ಈ ಐಹಿಕ ಜಗತ್ತಿನಲ್ಲಿ, ಈ ಭವಸಾಗರದಲ್ಲಿ ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ, ಮತ್ತೆ 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 ಹುಟ್ಟಿ ಸತ್ತು ಇಲ್ಲಿಯೇ ಈ ಭವಸಾಗರದಲ್ಲಿ ಸಿಲ್ಕೊಳ್ತಾರೆ ಅನ್ನೋದನ್ನ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಓದೋಣ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ. ಹಾ ಹಾ. ಮಾತಾಜಿ. ಹರೇ ಕೃಷ್ಣ. ಮಾಯಾ ತತಮಿದಂ ಸರ್ವಂ ಜಗತ್ತಾವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನಾಚಾಹಂ ತೇಷ್ವಸ್ಥಿತಃ. ಅನುವಾದ: ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ? ನನ್ನ ಅವ್ಯಕ್ತ ಸ್ವರೂಪದಲ್ಲಿ, ಅಂದ್ರೆ ಭಗವಂತ ವ್ಯಕ್ತ ಅಂತಂದ್ರೆ ಕಾಣುವ ಹಾಗೆ, ಅವ್ಯಕ್ತ ಅಂದ್ರೆ ಕಾಣದ ಹಾಗೆ. ಭಗವಂತ ಕಾಣದ ಹಾಗೆ ಇಡೀ ವಿಶ್ವವನ್ನ ವ್ಯಾಪಿಸಿದ್ದಾನೆ. ಹೇಗೆ ಅವನು ವಿಶ್ವವನ್ನ ವ್ಯಾಪಿಸಿದ್ದಾನೆ ಅವ್ಯಕ್ತ ಸ್ವರೂಪದಲ್ಲಿ ಅಂದ್ರೆ ಯಾವ ರೀತಿ ಇದು? ಹರೇ ಕೃಷ್ಣ. ಎಲ್ಲಾ ಜೀವಿಯಲ್ಲಿಯೂ ತಾನಿದ್ದಾನೆ ಅಂತ ಹೇಳಿದ್ರಲ್ಲ ಮಾತಾಜಿ. ಪರಮಾತ್ಮನಾಗಿ ಇದ್ದಾನೆ. ನಾವು ಪರಮಾತ್ಮನನ್ನ ನೋಡೋದಕ್ಕೆ ಸಾಧ್ಯ ಇದೆಯಾ? ಈಗ ನಮ್ಮೆಲ್ಲರ ಹೃದಯದಲ್ಲೂ ಪರಮಾತ್ಮ ಇದ್ದಾನೆ. ನಾವು ನೋಡ್ತಾ ಇದೀವ, ಅವನ್ನ ಕಾಣ್ತಾ ಇದ್ದಾನೆ? ಇಲ್ಲ ಮಾತಾಜಿ. ನಮ್ಮ ಕಡೆಗೆ ಅವನು ಕಾಣಿಸ್ತಿಲ್ಲ. ಹಾಗೆ ಅವ್ಯಕ್ತ ಸ್ವರೂಪದಲ್ಲಿ ಭಗವಂತನು ಇಡೀ ವಿಶ್ವವನ್ನ ಅಣುರೇಣು ತೃಣಕಾಷ್ಟದಲ್ಲಿ ಅವನು ಇದ್ದಾನೆ. ಆದ್ರೆ ಎಲ್ಲಾ ಜೀವಿಗಳು ನನ್ನಲ್ಲಿ ಇದ್ದಾರೆ, ನಾನು ಅವರಲ್ಲಿ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಪ್ರತಿಯೊಂದು ಜೀವಿಗಳು ಕೂಡ ಭಗವಂತನ ಒಂದು ವಿಶ್ವರೂಪ ದರ್ಶನದ ಬಗ್ಗೆ ತಿಳಿಸ್ಕೊಡ್ತಾರೆ. ಒಂದು 11ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡ್ತೀವಿ ಎಲ್ಲಾ ಒಂದು ಸೃಷ್ಟಿಯಲ್ಲಿರುವಂತ ಪ್ರತಿಯೊಂದು ಕೂಡ ಹೇಗೆ ಭಗವಂತನ ಒಂದು ಆ ಆ ಒಂದು ವಿಶ್ವರೂಪದಲ್ಲಿ ಇದ್ದಾರೆ ಅನ್ನೋದನ್ನ ನಾವು ನೋಡ್ತೀವಿ. ಆದ್ರೆ ನಾನು ಅವರಲ್ಲಿ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹೇಗೆ ಭಗವಂತ ಅವರಲ್ಲಿ ಇಲ್ಲ ಅಂತಂದ್ರೆ, ಅನೇಕ ಜನ ಭಗವಂತನನ್ನ ಅವನ ಒಂದು ಏನಂತ ಹೇಳ್ತಾರೆ, ಭಗವಂತ ಅಂದ್ರೆ ಯಾರು ಅಂತಂದ್ರೆ ಇಲ್ಲಿ ಕೃಷ್ಣನ ಬಗ್ಗೆ ಹೇಳಿದಾಗ ಯಾರು ನಾಸ್ತಿಕರು ಅಥವಾ ಆ ಭಗವಂತನಲ್ಲಿ ಅಸೂಯೆನ ಭಾವವನ್ನ ಹೊಂದಿರುವಂತವ್ರು ಇರ್ತಾರೆ, ಅವ್ರೇನಂತ ಹೇಳ್ತಾರೆ, ಅವನೊಬ್ಬ ಆ ಪೌರಾಣಿಕ ವ್ಯಕ್ತಿ, ಅಂದ್ರೆ ಅವನೊಬ್ಬ ಹಿಂದೆ ಇದ್ದಂತಹ ಒಬ್ಬ ರಾಜ, ಅವನಲ್ಲಿ ಕೆಲವೊಂದು ವಿಶೇಷ ಗುಣಗಳು ಇದ್ವು, ಆ ರೀತಿ ಭಗವಂತನನ್ನ ತಿಳಿತಾರೆ. ಅಂದ್ರೆ ಭಗವಂತನನ್ನ ದೇವೋತ್ತಮ ಪರಮ ಪುರುಷ ಅಂತವರು ಒಪ್ಪೋದಿಲ್ಲ. ಅಂತವರ ಪಾಲಿಗೆ ಭಗವಂತ ಅಲ್ಲಿ ಅವನು ಇಲ್ಲ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ನಾವು ಈ ಒಂದು ಐಹಿಕ ಇಂದ್ರಿಯಗಳ ಮೂಲಕ ನಾವು ಅವನನ್ನ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣ. ಯಾವ್ದಕ್ ಬಂದೆ ನಾನು? ಆದ್ರೆ ಭಗವಂತನನ್ನ ನಾವು ಹೇಗೆ ಕಾಣೋದಕ್ಕೆ ಸಾಧ್ಯ ಅನ್ನೋದರಲ್ಲಿ ಭಕ್ತಿ ರಸಾಮೃತ ಸಿಂಧುವಿನ ಒಂದು ಶ್ಲೋಕದ ಮೂಲಕ ಹೇಳ್ತಾ ಇದ್ದಾರೆ. ಅತ ಶ್ರೀಕೃಷ್ಣ ನಾಮಾದಿ ನಾ ಭವೇತ್ ಗ್ರಾಹ್ಯಮಿಂದ್ರಿಯಾಯೈ ಸೇವೋನ್ಮುಖೇ ಹಿ ಜಿಹ್ವಾದೋ ಸ್ವಯಂ ಏವಾ ಸ್ಫುರತಿ ಅಧಃ ಅಂತ. ಅಂದ್ರೆ ಭಗವಂತನನ್ನ ಇಂದ್ರಿಯಗಳ ಮೂಲಕ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅವನನ್ನ ಹೇಗೆ ತಿಳಿಬಹುದು? ಸೇವೋನ್ಮುಖೇ ಹಿ ಜಿಹ್ವಾದೋ ಅಂತ ಹೇಳ್ತಾರೆ. ಆ ನಾಲಿಗೆಯ ಮೂಲಕ ಸೇವೆ ಮಾಡುವ ಮೂಲಕ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೇಗೆ ನಾಲಿಗೆಯ ಮೂಲಕ ಅಂತಂದ್ರೆ ಭಗವಂತನ ನಾಮಸ್ಮರಣೆ ಸದಾ ಮಾಡುವ ಮೂಲಕ, ಹರೇ ಕೃಷ್ಣ ಮಹಾಮಂತ್ರವನ್ನ ಸದಾ ಜಪಿಸುವ ಮೂಲಕ, ಮತ್ತೆ ಭಗವಂತನ ಒಂದು ನೈವೇದ್ಯ ಪ್ರಸಾದವನ್ನ ಮಾತ್ರ ಆಹಾರವಾಗಿ ಸ್ವೀಕಾರ ಮಾಡುವ ಮೂಲಕ ಭಗವಂತನನ್ನ ನಾವು ಕಾಣ್ಲಿಕ್ಕೆ, ಅವನನ್ನ ತಿಳಿಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಇನ್ನೂ ಒಂದು ಬ್ರಹ್ಮ ಸಮಿತಿ ಶ್ಲೋಕವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ.
ಪ್ರೇಮಾಂಜನಸ್ಫುರಿತ ಭಕ್ತಿ ವಿಲೋಚನೇನ ಸಂತಸ್ಸದೈವ ಹೃದಯೇಶು ವಿಲೋಕಯಂತಿ ಅಂತ. ಅಂದ್ರೆ ಭಗವಂತನ ಭಕ್ತರು ಅವನನ್ನ ಹೇಗೆ ಕಾಣ್ತಾರೆ ಅಂದ್ರೆ ಆ ಒಂದು ಪ್ರೇಮ ಅನ್ನುವಂತಹ ಅಂಜನ ಕಾಡಿಗೆನ ಅವ್ರ ಕಣ್ಣಿಗೆ ಹಚ್ಚಿರುವ ಕಾರಣದಿಂದ ಆ ಒಂದು ಭಗವಂತನನ್ನ ಅವರ ಹೃದಯದಲ್ಲಿ ಅವರು ಕಾಣ್ತಿದ್ದಾರೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತ ಅವನ ಒಂದು ನಿವಾಸ ಗೋಲೋಕ ವೃಂದಾವನದಲ್ಲೂ ಕೂಡ ಇದ್ದಾನೆ. ಅದೇ ಸಮಯದಲ್ಲಿ ಈ ಎಲ್ಲ ಭೌತಿಕ ಜಗತ್ತನ್ನು ಕೂಡ ಅವನ ಆವರಿಸ್ಕೊಂಡಿದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಶ್ಲೋಕ. ಹಾ ಮತ್ತೆ ಹರೇ ಕೃಷ್ಣ. ನಾಚ ಮತ್ಸ್ಥಾನಿ ಭೂತಾನಿ ಪಶ್ಯಾಮಿ ಯೋಗಮೇಶ್ವರಂ ಭೂತಾಭ್ಯನ್ನ ಚ ಭೂತೇಸ್ಥೋ ಮಾಮಾತ್ಮ ಭೂತ ಭಾವನಃ. ಅನುವಾದ: ಆದರೂ ಸೃಷ್ಟಿಯಾದದೆಲ್ಲ ನನ್ನನ್ನೇ ಆಧರಿಸಿದಿಲ್ಲ. ನನ್ನನ್ನು ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವವನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿ ಭಾವವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದ್ದಾನೆ ಭಗವಂತ, ಏನೆಲ್ಲ ಸೃಷ್ಟಿಯಾಗಿದೆ ಆ ಸೃಷ್ಟಿಯಲ್ಲಿ ಏನೆಲ್ಲ ನಡೀತಾ ಇದೆ ಅಂದ್ರೆ ಅದನ್ನೆಲ್ಲ ಹೇಗೆ ಅದೆಲ್ಲ ತಂತಾನೆ ನಡೀತಾ ಇರೋ ಹಾಗೆ ಕಾಣ್ತಿದೆ. ಯಾರು ಆ ಭಕ್ತರಿದ್ದಾರೆ ಅವರು ಕೂಡ ಅನ್ಕೋತಾರೆ ಇಲ್ಲಿ ಭಗವಂತನ ಅವಶ್ಯಕತೆ ಏನಿದೆ, ಎಲ್ಲ ಸರಿಯಾದ ರೀತಿಯಲ್ಲಿ ತಂತಾನೆ ನಡೀತಿದೆ ಅನ್ನೋ ಹಾಗೆ. ಹಾಗೆ ಇದಕ್ಕೂ ಮೊದಲು ಒಂದು ಶ್ಲೋಕದಲ್ಲಿ ಹೇಳ್ತಾನಲ್ಲ, ಸೂತ್ರೆ ಮಣಿಗಣ ಇವ ಅಂತ. ಅಂದ್ರೆ ಒಂದು ಮಣಿಗಳನ್ನ ದಾರದಲ್ಲಿ ಪೋಣಿಸಿದ ಹಾಗೆ ಇಡೀ ವಿಶ್ವದ ಒಂದು ಗ್ರಹ ವ್ಯೂಹಗಳು ಅದು ಕೆಲಸ ಮಾಡುತ್ತೆ ಅಂತ. ಅಂದ್ರೆ ಎಲ್ಲವೂ ಕೂಡ ತನ್ನ ಸ್ಥಾನದಲ್ಲಿ ಅದು ಹೇಗೆ ಅದು ಚಲಿಸ್ತಾ ಇದೆ ಅನ್ನುವಂಥದ್ದು. ಅದರ ಹಿಂದೆ ಒಂದು ಶಕ್ತಿ ಇದೆ, ಆ ಶಕ್ತಿ ಯಾರಿಗೂ ಗೋಚರ ಆಗ್ತಾ ಇಲ್ಲ. ಹೇಗೆ ಅಂದ್ರೆ ಒಂದು ಹಾರದಲ್ಲಿ ಹಾರದಲ್ಲಿ ದಾರ ಹಿಂದೆ ಇರುವಂತದ್ದು ಕಾಣೋದಿಲ್ವೋ ಹಾಗೆ ಪ್ರತಿಯೊಂದು ವಿಶ್ವದಲ್ಲಿ ನಡೀತಾ ಇರುವಂತಹ ಕಾರ್ಯದ ಹಿಂದೆ ಭಗವಂತನ ಶಕ್ತಿಯ ಕೈವಾಡ ಇದೆ, ಅದು ಕಾಣುತ್ತಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಈ ಸೃಷ್ಟಿಯಲ್ಲಿ ಎಲ್ಲ ಏನ್ ನಡೀತಿದೆ ಅದು ನನ್ನನ್ನೇ ಆಧರಿಸಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ನಾನು ಇರ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ. ಅಂದ್ರೆ ಈಗ ಈ ಒಂದು ದೇಶವನ್ನ ಯಾರು ನಡೆಸ್ತಾರೆ? ಪ್ರಧಾನಮಂತ್ರಿ. ಪ್ರಧಾನಮಂತ್ರಿ ದೇಶವನ್ನು ನಡೆಸ್ತಿರ್ಬೇಕಾದ್ರೆ ಈಗ ನೀವು ನಿಮ್ಮ ಒಂದು ಪ್ರಧಾನಮಂತ್ರಿ ಅವನು ಡೆಲ್ಲಿಯಲ್ಲಿ ಇದ್ದಾನೆ. ಆದ್ರೆ ನಿಮ್ಮ ಒಂದು ಕರ್ನಾಟಕದಲ್ಲಿ ಅಥವಾ ನೀವಿರುವಂತಹ ಒಂದು ಜಾಗದಲ್ಲಿ ಬೆಂಗಳೂರಲ್ಲಿ ಏನಾದ್ರೂ ಒಂದು ಕಾರ್ಯ, ಒಂದು ಗವರ್ಮೆಂಟ್ ಕೆಲಸ ನಡೀತಿದೆ, ಸರ್ಕಾರಿ ಕಾರ್ಯ ನಡೀತಿದೆ ಅಂದ್ರೆ ಅದು ಯಾರಿಂದ ನಡೀತಿದೆ? ಯಾರದನ್ನ ಅದಕ್ಕೆ ಮೂಲದಲ್ಲಿ ಯಾರು ಅದನ್ನ ನಡೆಸ್ತಾ ಇದ್ದಾರೆ? ಸರ್ಕಾರಿ ಅಧಿಕಾರಿಗಳು ಇರ್ತಾರ. ಅಲ್ಲಿ ಪ್ರಧಾನಮಂತ್ರಿ ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಬಂದು ಇರ್ಬೇಕಾಗಿರೋ ಅವಶ್ಯಕತೆ ಇದೆಯಾ? ಇಲ್ಲ. ಇಲ್ಲ. ಮಾತಾಡಿ. ಅವನ ಒಂದು ಸರ್ಕಾರ ಎಲ್ಲಾ ಕಡೆಯಲ್ಲೂ ನಡೀತಿದೆ, ಅವನಿಂದಲೇ ಅದು ನಡೀತಾ ಇರುವಂತದ್ದು, ಜರುಗ್ತಾ ಇರುವಂತದ್ದು. ಆದ್ರೆ ಅಲ್ಲಿ ಅವನಿರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವನ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಅವನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಅಥವಾ ಬೇರೆ ಬೇರೆ ಮಂತ್ರಿಗಳಿಗೆ ಅದನ್ನ ವಹಿಸಿಕೊಟ್ಟಿದ್ದಾನೆ. ಹಾಗೆ ಭಗವಂತನು ಕೂಡ ಅವನ ಒಂದು ಸೃಷ್ಟಿಯ ಕಾರ್ಯಗಳನ್ನ ಬೇರೆ ಬೇರೆ ಶಕ್ತಿಗಳಿಗೆ ಅಥವಾ ಬೇರೆ ಬೇರೆ ದೇವತೆಗಳಿಗೆ ಅದನ್ನ ವಹಿಸಿಕೊಟ್ಟಿದ್ದಾನೆ. ಆ ಕಾರಣದಿಂದ ಅವನು ಅಲ್ಲಿ ಸ್ವತಃ ಇರ್ಬೇಕಾಗಿರುವ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗೆ ಯಾವ ರೀತಿ ಅಂತಂದ್ರೆ, ಈಗ ನಾವು ಯಾವ್ದಾದ್ರು ಒಂದು ಎಲಿವೇಟರ್ ಹತ್ರ ಹೋಗಿ ನಿಂತ್ಕೊಂಡ್ರೆ ಸುಮ್ಮನೆ ಇರುವಂತ ಎಲಿವೇಟರ್ ಅದು ತಂತಾನೆ ಚಲಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ಯಾರಾದ್ರೂ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡ್ತಾ ಇರ್ತಾರಾ? ಇಲ್ಲ. ಅಂದ್ರೆ ಅದನ್ನ ಪ್ರೋಗ್ರಾಮಿಂಗ್ ಯಾವ ರೀತಿ ಮಾಡಿರ್ತಾರೆ ಅನ್ನುವಂಥದ್ದು. ಅಲ್ಲಿ ಅದನ್ನ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕು. ಆದ್ರೆ ಆ ವ್ಯಕ್ತಿ ಅಲ್ಲೇ ಇರ್ಬೇಕು ಅಂತ ಏನಿಲ್ಲ. ಅವ್ನು ಒಂದ್ಸತಿ ಪ್ರೋಗ್ರಾಮಿಂಗ್ ಮಾಡಿದಾದ್ಮೇಲೆ ಅವ್ನು ಇಲ್ಲ ಅಂದ್ರೂ ಕೂಡ ಅದು ಕೆಲಸ ಮಾಡುತ್ತೆ. ಹಾಗೆ ಈ ಒಂದು ಸೃಷ್ಟಿ ಅನ್ನುವಂಥದ್ದು ಭಗವಂತ ಅದನ್ನ ಎಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾನೆ ಅಂತಂದ್ರೆ ಅಲ್ಲಿ ಅವನ ಶಕ್ತಿಗಳೇ ಅದನ್ನ ನಿರ್ವಹಣೆ ಮಾಡ್ತಾ ಇದೆ. ಅಲ್ಲಿ ಅವನು ತಾನೇ ಇರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಇದೆಲ್ಲ ಕೂಡ ಭಗವಂತನ ಒಂದು ಯೋಗ ಸಮೃದ್ಧಿ. ಎಲ್ಲಾ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲಾ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ನಾನೇ ಸೃಷ್ಟಿಯ ಮೂಲ ಅಂತ. ಹೇಗೆ ಅಂತಂದ್ರೆ ಈಗ ನೀವು ಅಡುಗೆ ಮನೆಗೆ ಹೋಗಿ ಏನಾದ್ರೂ ಒಂದು ಸ್ವೀಟ್ ಮಾಡ್ತಾ ಇದ್ದೀರಾ, ಸ್ವೀಟ್ ಪದಾರ್ಥ ಮಾಡ್ತಾ ಇದ್ದೀರಾ, ಅದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅದನ್ನೆಲ್ಲ ಅದರಲ್ಲಿ ಹಾಕ್ತಾ ಇದ್ದೀರಾ. ಆದ್ರೆ ಅದು ಕೊನೆಗೆ ಆ ಒಂದು ರವೆ ಸಕ್ಕರೆ ಎಲ್ಲ ಬೆರೆಸಿದಾದ್ಮೇಲೆ
ಕೇಸರಿಬಾತ್ ಆಗಿದೆ. ಆ ಕೇಸರಿಬಾತ್ ಅದು ನೀವೇ ಆಗ್ತೀರಾ? ಅದನ್ನ ಮಾಡಿದವ್ರು ನೀವಿರ್ಬೋದು, ನೀವು ಕೂಡ ಕೇಸರಿಬಾತ್ ಆಗ್ತೀರಾ? ಇಲ್ಲ ಇಲ್ಲ. ಮಾತಾಜಿ. ಹಂಗೆ ಈ ಒಂದು ಸೃಷ್ಟಿಯನ್ನ ಭಗವಂತ ಅವನ್ ಮಾಡ್ತಾ ಇದ್ದಾನೆ. ಆದ್ರೆ ಆ ಸೃಷ್ಟಿಯನ್ನ ಭಗವಂತ ಮಾಡಿದ್ಮೇಲೆ ಆ ಸೃಷ್ಟಿಯ ಭಾಗ ಅವನಲ್ಲ, ಅದ್ರಲ್ಲಿ ಅವನಿಲ್ಲ. ಆದ್ರೆ ಅದು ಅವನಲ್ಲ. ಅಂದ್ರೆ ಯಾಕಂದ್ರೆ ಮಾಡ್ತಾ ಇರುವಂತವನು ಅವನು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಆ ಭಗವಂತ ಎಲ್ಲ ಜೀವಿಗಳ ಪಾಲಕ, ಮತ್ತೆ ಅವನು ಎಲ್ಲಾ ಕಡೆ ಇದ್ದಾನೆ, ಮತ್ತೆ ಅವನು ಈ ಒಂದು ಸೃಷ್ಟಿಯ ಮೂಲ ಕೂಡ ಅವನೇ ಆಗಿದ್ದಾನೆ. ಆದ್ರೆ ಸೃಷ್ಟಿಯ ಅಭಿವ್ಯಕ್ತಿಯ ಭಾಗ ಅವನು ಅಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಶ್ಲೋಕ 6. ಯಥಾ ಆಕಾಶಸ್ಥಿತೋ ನಿತ್ಯಂ ವಾಯಯ ಸರ್ವತ್ರಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ತ್ಯುಪಧಾರಯ. ಅನುವಾದ: ಎಲ್ಲಾ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿ ಏನಂತ ಹೇಳ್ತಾ ಇದ್ದಾನೆ ಭಗವಂತ, ಈ ಆಕಾಶ ಅನ್ನುವಂಥದ್ದು ಏನು ಅಂತಂದ್ರೆ ಎಲ್ಲ ಒಂದು ಜಗತ್ತಿನಲ್ಲಿ ಏನೆಲ್ಲ ಸೃಷ್ಟಿಯಲ್ಲಿ ಇದೆ ಅದೆಲ್ಲದಕ್ಕೂ ಒಂದು ಅವಕಾಶ, ಅದಕ್ಕೊಂದು ಸ್ಥಳಾವಕಾಶ, ಅದಕ್ಕೊಂದು ಜಾಗವನ್ನ ಕೊಡ್ತಾ ಇದೆ. ಅದೇ ರೀತಿ ಈ ಒಂದು ದೊಡ್ಡ ಆಕಾಶದ ಅಂದ್ರೆ ಈ ಒಂದು ಆಕಾಶಕ್ಕೆ ಒಂದು ಎಲ್ಲೆ ಅನ್ನುವಂಥದ್ದಿಲ್ಲ. ಅಂತಹ ಆಕಾಶದಲ್ಲಿ ಬಲಶಾಲಿಯಾದ ಗಾಳಿ ಅದು ಬೀಸಿದ್ರೆ ಅದು ಒಳಗಡೆ ಅಂದ್ರೆ ಗಾಳಿಯಿಂದ ಏನೆಲ್ಲ ನಡೀತಿದೆ ಅದಕ್ಕೂ ಮತ್ತೆ ಆಕಾಶಕ್ಕೂ ಯಾವುದೇ ಒಂದು ಸಂಬಂಧ ಅನ್ನುವಂಥದ್ದು ಇರೋದಿಲ್ಲ. ಹಾಗೆ ಭಗವಂತನು ಕೂಡ ನಮಗೆ ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ನಮ್ಮ ಒಂದು ಇಚ್ಛೆಗಳಿಗೆ ಅನುಗುಣವಾಗಿ, ನಮ್ಮ ಒಂದು ಕರ್ಮಾನುಸಾರ, ನಮ್ಮ ಒಂದು ಇಚ್ಛಾನುಸಾರ ನಾವೇನೆಲ್ಲ ಅನುಭವಿಸ್ಬೇಕು ಅಂತ ಇದೆ, ಅದಕ್ಕಾಗಿ ಒಂದು ಅವಕಾಶವನ್ನ ಕೊಟ್ಟಿದ್ದಾನೆ. ಈ ಒಂದು ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಭಗವಂತನಿಗೂ ಈ ಸೃಷ್ಟಿಗೂ ಅಂದ್ರೆ ಹೇಗೆ ಸಂಬಂಧ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ನಾವು ನಮಗೆ ಒಂದು ಅಲ್ಪ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯವನ್ನ ಇಟ್ಕೊಂಡು ನಾವು ಏನೆಲ್ಲ ಮಾಡ್ತಾ ಇದ್ದೀವಿ ಅದಕ್ಕೆ ಭಗವಂತ ಜವಾಬ್ದಾರನಲ್ಲ. ನಮ್ಗೊಂದು ಅವಕಾಶ ಕೊಡೋದಷ್ಟೇ ಅವನು ಮಾಡಿರುವಂಥದ್ದು. ಆದ್ರೆ ಆ ಅವಕಾಶವನ್ನ ನಾವು ಹೇಗೆ ಉಪಯೋಗಿಸ್ತಾ ಇದೀವಿ, ಅದನ್ನ ಸದ್ಬಳಕೆ ಮಾಡ್ತಾ ಇದೀವ, ದುರ್ಬಳಕೆ ಮಾಡ್ಕೋತಾ ಇದೀವ, ಅದು ನಮ್ಮ ಒಂದು ಆ ಏನಂತ ಹೇಳ್ತಾರೆ, ನಮಗೆ ಕೊಟ್ಟಿರುವಂತಹ ಒಂದು ಅಲ್ಪ ಸ್ವಾತಂತ್ರ್ಯದಿಂದ ಅದನ್ನ ನಡೀತಾ ಇರುವಂತದ್ದು. ಅದಕ್ಕೂ ಭಗವಂತನಿಗೂ ಸಂಬಂಧ ಇಲ್ಲ ಅನ್ನೋದನ್ನ ಒಂದು ಸಾದೃಶ್ಯ ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾನೆ. ಆಕಾಶ ಮತ್ತೆ ಗಾಳಿ. ಆಕಾಶ ಅನ್ನುವಂಥದ್ದು ಆ ಒಂದು ಗಾಳಿಗೆ ಅವಕಾಶವನ್ನು ಕೊಟ್ಟಿದೆ, ಜಾಗ ಕೊಟ್ಟಿದೆ. ಅದರೊಳಗಡೆ ಗಾಳಿಯಿಂದ ಏನೆಲ್ಲ ನಡೀತಿದೆ ಅದಕ್ಕೆ ಆಕಾಶ ಅದು ಹೊಣೆಯಲ್ಲ ಅನ್ನೋ ಹಾಗೆ. ಎಲ್ಲಾ ಕಡೆ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ಭಗವಂತನಲ್ಲಿ ನೆಲೆಸಿದೆ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹಾಗಾದ್ರೆ ಏನಂದ್ರೆ ನಮ್ಗೆ ಈಗ ದೇವ್ರು ಸೃಷ್ಟಿ ಮಾಡುವಾಗ ಎಲ್ಲ ಎಮೋಷನ್ಸ್, ಇಂದ್ರಿಯಗಳದೆಲ್ಲ ಹಾಕಿ ಕಳ್ಸಿದ್ದಾನೆ. ಅದನ್ನ ಹೇಗೆ ಉಪಯೋಗ ಮಾಡ್ತೇವೆ ಅಂತ ನಮ್ಮ ಮೇಲೆ ಬಿಟ್ಟಿದ್ದಾನೆ ಅಂತ ಅಲ್ವಾ ಮಾತಾಜಿ? ಹಾಗಾದ್ರೆ ಇದ್ರದ್ದು ಅರ್ಥ ಸರಿನಾ? ಅಂದ್ರೆ ಮಾತಾಜಿ, ಆ ಇಂದ್ರಿಯಗಳು ನಮ್ಗೆ ಯಾವ ರೀತಿ ಸಿಗ್ತಾ ಇದೆ ಅಂತಂದ್ರೆ ನಮ್ಮ ಆಸೆಗಳು ಏನಿತ್ತು ಅದಕ್ಕೆ, ಅಥವಾ ನಮ್ಮ ಕರ್ಮಗಳು ಹೇಗಿತ್ತು ಅದಕ್ಕೆ ತಕ್ಕ ಹಾಗೆ. ಭಗವತ್ ಪ್ರಾಪ್ತಿ ನೆನ್ನೆ ಅಧ್ಯಾಯದಲ್ಲಿ ಇಚ್ಛಾನುಸಾರ ಮತ್ತೆ ನಮ್ಮ ಕರ್ಮಾನುಸಾರ ನಮ್ಗೆ ಮುಂದಿನ ಜನ್ಮ ಸಿಗುತ್ತೆ ಅಂತ. ನಾವೆಲ್ಲರೂ ಕೂಡ ಭಗವಂತನ ಧಾಮದಲ್ಲಿ ಅವನ ಸೇವೆಯಲ್ಲಿ ತೊಡಗಿದ್ದವ್ರೆ. ಯಾವಾಗ ನಮ್ಗೆ ಭಗವಂತನ ಹಾಗೆ ನಾವಾಗ್ಬೇಕು ಅನ್ನೋ ಅಸೂಯೆ ನಮ್ಮಲ್ಲಿ ಬಂತು, ಆಗ ನಮ್ಮ ಒಂದು ಇಚ್ಛೆಗಳಿಗೆ ಅನುಗುಣವಾಗಿ ಭಗವಂತ ನಮ್ಗೆ ಈ ಭೌತಿಕ ದೇಹವನ್ನ ಕೊಡ್ತಾನೆ. ಇಂದ್ರಿಯಗಳು ಹೇಗೆ ಅಂತಂದ್ರೆ ನಾವು ಎಂತ ದೇಹ ಪಡಿತೀವಿ ಅದಕ್ಕೆ ತಕ್ಕ ಹಾಗೆ ಇಂದ್ರಿಯಗಳು ಇರುತ್ತೆ. ಆನೆಯ ಇಂದ್ರಿಯಗಳು, ಇರುವೆ ಇಂದ್ರಿಯಗಳು ಬೇರೆ ಬೇರೆ ರೀತಿ ಇರುತ್ತೆ. ಹಾಗೆ ಮನುಷ್ಯನ ಇಂದ್ರಿಯಗಳು ಕೂಡ ಬೇರೆ ತರ ಇರುತ್ತೆ. ಅದಕ್ಕೆ ತಕ್ಕಂತ ಒಂದು ಇಂದ್ರಿಯಗಳು ನಮ್ಗೆ ಸಿಕ್ಕಾಗ, ಒಂದು ಸತಿ ಅಂತ ಒಂದು ದೇಹ ಸಿಕ್ಕಿದ ಮೇಲೆ ಅದಕ್ಕೆ ತಕ್ಕ ಹಾಗೆ ಆ ಒಂದು ಆತ್ಮ ಅದು ವರ್ತಿಸುತ್ತೆ ಅಂತ. ಅಂದ್ರೆ ನಾಯಿಯ ದೇಹ ಸಿಕ್ಕಿದ್ರೆ ನಾವು ಬೊಗಳುತ್ತೀವಿ ಅಂತ, ಅಥವಾ ಒಂದು ಮೀನಿನ ದೇಹ ಸಿಕ್ಕಿದ್ರೆ ನಾವು ಈಜ್ತೀವಿ ಅಂತ, ಪಕ್ಷಿಯ ದೇಹ ಸಿಕ್ಕಿದ್ರೆ ನಾವು ಹಾರ್ತೀವಿ ಅಂತ. ಅದರ ಆ ಒಂದು ದೇಹಕ್ಕೆ ತಕ್ಕಂತ ಇಂದ್ರಿಯಗಳು ಏನ್ ಮಾಡುತ್ತೆ ಅದನ್ನ ನಾವು ಸ್ವೀಕಾರ ಮಾಡ್ತೀವಿ. ಅಂದ್ರೆ ಏನು ಅಂತಂದ್ರೆ ಭಗವಂತ ಅಲ್ಪ ಸ್ವಾತಂತ್ರ್ಯವನ್ನ ಈ ಜೀವಾತ್ಮನಿಗೆ ಕೊಟ್ಟಿದ್ದಾನೆ. ಅಂದ್ರೆ ಸರಿ ತಪ್ಪು ಎಲ್ಲವನ್ನು ಹೇಳ್ತಾನೆ ಇಲ್ಲಿ ಅರ್ಜುನನಿಗೆ. ಕೊನೆಯಲ್ಲಿ ಹೇಳ್ತಾನೆ, ನಿನ್ಗೆ ಏನು ಸರಿ ಅನ್ಸುತ್ತೆ, ನಿನ್ಗೆ ಏನು ಒಪ್ಪಿಗೆ ಇದೆ ಅದನ್ನ ನೀನ್ ಮಾಡು, ಯಥಾ ಇಚ್ಛಿಸಿ ತಥಾ ಕುರು ಅಂತ. ಹಾಗೆ ಹಾಗೆ ಎಲ್ಲರಿಗೂ ಅಂದ್ರೆ ಈಗ ನಾವು ಯಾವ ಜನ್ಮಕ್ಕೆ ಬಂದಿದ್ದೇವೆ ಅದ್ರ ಪ್ರಕಾರ ನಾವು ನಡಿಬೇಕಂತ ಹೇಳುದ ಮಾತಾಜಿ ಈ ಶ್ಲೋಕದ ಅರ್ಥ? ಅಂದ್ರೆ ಮಾತಾಜಿ
ನಾವು ಯಾವ ಜನ್ಮಕ್ಕೆ ಬಂದಿದೀವಿ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಮ್ಗೆ ಒಂದು ಆ ಅವಕಾಶ ಕೊಟ್ಟಿದ್ದಾನೆ. ಆದ್ರೆ ಅಲ್ಲಿ ನಾವ್ ಏನೆಲ್ಲ ಮಾಡ್ತೀವಿ ಅದಕ್ಕೆ ಭಗವಂತ ಜವಾಬ್ದಾರನಲ್ಲ. ಅವಕಾಶ ಅವ್ನು ಕೊಟ್ಟಿದ್ದಾನೆ, ಆದ್ರೆ ನಾನು ಅದನ್ನ ಯಾವ ರೀತಿ ನಿರ್ಧಾರ ತಗೋತೀನಿ. ಈಗ ಅರ್ಜುನನಿಗೆ ಇಡೀ ಭಗವದ್ಗೀತೆ ಹೇಳಿದ್ದಾನೆ. ಹೇಳಿದ್ಮೇಲೆ ಅರ್ಜುನ ಯುದ್ಧ ಮಾಡ್ತಾನೋ ಅಥವಾ ಯುದ್ಧ ಮಾಡದಿರ ಹೋಗ್ತಾನೋ ಆ ಒಂದು ಜವಾಬ್ದಾರಿ ಅರ್ಜುನನಿಗೆ ಬಿಟ್ಟಿದ್ದಾನೆ. ನೀನ್ ಮಾಡ್ಬೇಕು ಅಂದ್ರೆ ನೀನ್ ಮಾಡು, ಮಾಡಲ್ಲ ಅಂತಂದ್ರೆ ನೀನ್ ಮಾಡ್ಬೇಡ ಅಂತ. ಅದು ನಿನ್ನಿಷ್ಟ ಅಂತ ಒಂದು ಸ್ವಾತಂತ್ರ್ಯ ಪ್ರತಿಯೊಂದು ಜೀವಾತ್ಮನಿಗೂ ಕೊಟ್ಟಿದ್ದಾನೆ. ಸರಿ ಹರೇ ತಪ್ಪು ಕೃಷ್ಣ. ಎಲ್ಲಾನು ತಿಳಿಸ್ಕೊಟ್ಟಿ ಆಮೇಲೆ ಹೇಳ್ತಾ ಇದ್ದಾನೆ ನೀವೇನ ಚೂಸ್ ಮಾಡ್ತೀರಾ ಅದು ನಿಮಗ್ ಬಿಟ್ಟದ್ದು ಅಂತ. ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ಕ್ಷಮಿಸ್ಬೇಕು, ಹರೇ ಟೈಮ್ ಕೃಷ್ಣ. ಸಾರಿ ಮತ್ತೆ. ಓಕೆ. ಸರ್ವ ಲೋಕ 7 ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ಕಲ್ಪಾಂತ್ಯದಲ್ಲಿ ಎಲ್ಲ ಐಹಿಕ ಅಭಿವ್ಯಕ್ತಿಗಳು ನನ್ನ ಪ್ರಕೃತಿಯಲ್ಲಿ ಲೀನವಾಗುತ್ತವೆ ಮತ್ತು ಇನ್ನೊಂದು ಕಲ್ಪವು ಪ್ರಾರಂಭವಾದಾಗ ನನ್ನ ಶಕ್ತಿಯಿಂದ ಮತ್ತೆ ಅವುಗಳನ್ನು ಸೃಷ್ಟಿಸುತ್ತೇನೆ. ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಯಾರಾದ್ರೂ ಹೇಳ್ತೀರಾ ಕಲ್ಪ ಅಂದ್ರೆ ಏನು ಅಂತ? ನಾವು 4ನೇ ಅಧ್ಯಾಯದಲ್ಲಿ ಇದನ್ನ ತಿಳ್ಕೊಂಡಿದ್ವಿ. ಹರೇ ಕೃಷ್ಣ. ಕಲ್ಪ ಅಂದ್ರೆ ಹೌದು ಮಾತಾಜಿ, ಹೌದು ಮಾತಾಜಿ. ಏನದು ಕಲ್ಪ? 4 ಯುಗ ಕಲ್ಪ. ಅಲ್ಲ ಪ್ರಭುಜಿ, 4 ಯುಗಗಳು ಸೇರಿರುವುದು ದಿವ್ಯ ಯುಗ. ಕಲ್ಪ ಅಂತಂದ್ರೆ ಬ್ರಹ್ಮನ ಹಗಲು. ಅದರಲ್ಲಿ ದೇವಿ. ಹೌದು. ಆ ದಿವ್ಯ ಯುಗಗಳು, ಆಗ 1000 ಹೌದು. ದಿವ್ಯ ಯುಗಗಳು ಸೇರಿದ್ರೆ ಅದು ಒಂದು ಕಲ್ಪ. ಅಂದ್ರೆ ಅದು ಬ್ರಹ್ಮನ ಒಂದು ದಿನ. ಅವನ ರಾತ್ರಿಗೂ ಅಷ್ಟೇ ಸಮಯ. ಅವನ ಅವನ ದಿನ ಕಳೆದು ರಾತ್ರಿ ಪ್ರಾರಂಭ ಆಗುವಾಗ ಏನಾಗುತ್ತೆ, ಎಲ್ಲ ಸೃಷ್ಟಿ, ಬ್ರಹ್ಮನವನು ನಿದ್ರೆಗೆ ಜಾರ್ತಾನೆ. ಆ ಸಮಯದಲ್ಲಿ ಎಲ್ಲ ಸೃಷ್ಟಿ ಅನ್ನುವಂಥದ್ದು ಅದು ಏನಂತ ಹೇಳ್ತಾರೆ, ಭಾಗಶಃ ಪ್ರಳಯ ಆಗುತ್ತೆ ಅಂತ ಹೇಳ್ತಾರೆ. ಆಗ ಎಲ್ಲ ಜೀವಿಗಳು ಕೂಡ ಅವು ಗರ್ಭೋದಕಶಾಹಿ ವಿಷ್ಣುವಿನ ದೇಹದಲ್ಲಿ ಹೋಗಿ ಸೇರ್ಕೊಳ್ತವೆ. ನಂತರ ಏನಾಗುತ್ತೆ, ಮತ್ತೆ ಬ್ರಹ್ಮನ ದಿನ ಪ್ರಾರಂಭ ಆಗುವಾಗ ಮತ್ತೆ ಸೃಷ್ಟಿ ಕಾರ್ಯ ಪ್ರಾರಂಭ ಆಗುತ್ತೆ. ಹಾಗ ಅವರವರ ಕರ್ಮಾನುಸಾರ, ಅವರವರ ಇಚ್ಛಾನುಸಾರ ಅವರಿಗೆ ಮತ್ತೆ ಇನ್ನೊಂದು ದೇಹಗಳು ಸಿಗುತ್ತೆ. ಮತ್ತೆ ಆ ಆತ್ಮಗಳು ಅವು ಕಾರ್ಯದಲ್ಲಿ ತೊಡಗುತ್ತವೆ. ಇದನ್ನ ಇಲ್ಲಿ ಕಲ್ಪಾಂತ್ಯ ಅಥವಾ ಕಲ್ಪ ಪ್ರಾರಂಭ ಆಗುವಂಥದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಭಗವಂತನ ಶಕ್ತಿಯಿಂದ, ಅಂದ್ರೆ ಇದೆಲ್ಲ ಭಗವಂತನ ಒಂದು ಆಜ್ಞೆಗೆ ಅನುಗುಣವಾಗಿ ಪ್ರತಿಯೊಂದು ಕೂಡ ಅದು ಮೊದಲೇ ಏನಂತ ಹೇಳ್ತಾರೆ, ಪ್ರೋಗ್ರಾಮಿಂಗ್ ಆಗಿದೆ ಅಂತ ಹೇಳ್ತಾರಲ್ಲ, ಹಾಗೆ ಅದು ಮೊದಲೇ ನಿರ್ಧಾರ ಆಗಿದೆ. ಭಗವಂತನ ಶಕ್ತಿಯಿಂದ ಇವು ನಡೀತಾ ಇದೆ. ಈ ಎಲ್ಲ ಕಾರ್ಯಗಳನ್ನ ಭಗವಂತನ ಶಕ್ತಿಗಳು ಮಾಡ್ತಾ ಇದೆ ಅನ್ನುವಂಥದ್ದನ್ನಲ್ಲಿ ತಿಳಿಸ್ತಾ ಇದ್ದಾನೆ. ಹರೇ ಕೃಷ್ಣ. ಲೋಕ 8 ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ವಂಶಂ ಪ್ರಕೃತಿರ್ವಶಾತ್. ಅನುವಾದ: ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏನಂತ ಹೇಳ್ತಾ ಇದ್ದಾನೆ ಭಗವಂತ, ಇಡೀ ಒಂದು ಈ ಜಗತ್ತು ಸೃಷ್ಟಿ ಏನಿದೆ ಅದು ಭಗವಂತನಿಂದಲೇ ಆಗಿರುವಂಥದ್ದು. ಆ ಕಾರಣದಿಂದ ಎಲ್ಲವೂ ಕೂಡ ಭಗವಂತನ ಒಂದು ನಿಯಂತ್ರಣದಲ್ಲಿದೆ, ಅಧೀನದಲ್ಲಿದೆ. ಎಲ್ಲವನ್ನು ಕೂಡ ಭಗವಂತ ಹೇಗೆ ಮಾಡ್ತಾ ಇದ್ದಾನೆ, ಅಲ್ಲಿ ಹೋಗಿ ನಿಂತು ಅವ್ನು ಮಾಡ್ಬೇಕಂತಿದ್ಯಾ ಕಾರ್ಯಗಳನ್ನ? ನಾವೇನಾದ್ರೂ ಒಂದು ಕೆಲಸ ಆಗ್ಬೇಕಂದ್ರೆ ಅಲ್ಲಿ ನಮ್ಮ ಒಂದು ಉಪಸ್ಥಿತಿ ಬೇಕು, ನಾವು ಅಲ್ಲಿ ಇರ್ಬೇಕು. ನಾವಿಲ್ಲ ಅಂತಂದ್ರೆ ಕೆಲಸ ನಾವ್ ಮಾಡಿದ್ವಿ ಅಂತ ಹೇಳಕ್ ಆಗುದಿಲ್ಲ. ಆದ್ರೆ ಭಗವಂತ ಅವ್ನ್ ಏನಾದ್ರೂ ಕೆಲಸ ಮಾಡ್ಬೇಕಂದ್ರೆ ಅವ್ನ ಅಲ್ಲಿ ಇರ್ಬೇಕಾ? ಇಲ್ಲ ಮಾತಾಜಿ. ಹೇಗೆ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಸಂಕಲ್ಪದಿಂದ. ಸಂಕಲ್ಪ, ಅವನು ಬರೀ ಸಂಕಲ್ಪ ಮಾಡಿದ್ರೆ ಸಾಕು, ಅವ್ನು ಸ್ವಲ್ಪ ಅನ್ಕೊಂಡ್ರೆ ಸಾಕು, ಅವೆಲ್ಲವೂ ಕೂಡ ನಡೆಯುತ್ತೆ ಅಂತ. ಹೀಗೆ ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ಭಗವಂತನ ಅದು ಯೋಗ ನಿದ್ರೆಯಲ್ಲಿ ಅವ್ನು ಮಾಡ್ತಿರುವಂತಹ ಕೆಲಸಗಳು. ನಿದ್ರೆಯಲ್ಲೇ ಭಗವಂತ ಇಷ್ಟೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಅವೆಲ್ಲವೂ ಕೂಡ
ಅವನ ಸಂಕಲ್ಪದಿಂದ ಅವನ ಒಂದು ಅವನು ಅನ್ಕೊಳ್ಳೋ ಮಾತ್ರದಿಂದನೇ ಇವೆಲ್ಲವೂ ಕೂಡ ರೂಪ ತಾಳ್ತಾ ಇದೆ, ಎಲ್ಲವೂ ಕೂಡ ನಾಶ ಕೂಡ ಹೊಂದುತ್ತಾ ಇದೆ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾನೆ. ಇದೆಲ್ಲವೂ ಕೂಡ ಭಗವಂತನ ಒಂದು ಐಶ್ವರ್ಯ ಭಾವ. ಹರೇ ಕೃಷ್ಣ. ಹರೇ ಕೃಷ್ಣ ಶ್ಲೋಕ ಮಾತಾಜಿ. 9. ಹರೇ ಹಾ ಕೃಷ್ಣ ಮಾತಾಜಿ, ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 9. ನಾ ನಾ ಚ ಮಾಂ ನಾ ಚ ಮಾಂ ತಾನೇ ಕರ್ಮಾಣಿ ನಿಜಧ್ವನಿ ನಿಬಂಧಂತಿ ಧನುರ್ವಾಯು ನಿಜ ನಿಬಂಧಂತಿ ಧನಂಜಯ. ಧನಂಜಯ ಉದಾಸೀನವತ್ ಅಸೀನಾಂ ಆಸಕ್ತಿಂ ತೇಷು ಕರ್ಮಸು. ಅನುವಾದ: ಧನಂಜಯನೇ, ಈ ಎಲ್ಲ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಪಸ್ಸಿ ಏನು ಕಾಣಿಸ್ತಾ ಇಲ್ಲ ಮಾತಾಜಿ, ಇದು ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈ ಭಗವಂತ ಹೇಳ್ತಾ ಇದ್ದಾನೆ, ಈಗ ನಾವೇನಾದ್ರೂ ಒಂದು ಕಾರ್ಯ ಮಾಡಿದ್ರೆ ಏನಾಗುತ್ತೆ, ಆ ಕರ್ಮಕ್ಕೆ ಪ್ರತಿಕ್ರಿಯೆ ಅನ್ನುವಂಥದ್ದು ಇರುತ್ತೆ. ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಕೂಡ ಅದರಿಂದ ನಮಗೆ ಪ್ರತಿಕ್ರಿಯೆಗಳು ಯಾವ ರೀತಿ ಬರುತ್ತೆ ಅಂದ್ರೆ ಪುಣ್ಯ ಪಾಪ ಆ ರೀತಿಯಲ್ಲಿ ನಮಗೆ ಅದರಿಂದ ಪ್ರತಿಕ್ರಿಯೆಗಳು ಆಗ್ತಾ ಇರುತ್ತೆ. ಆದ್ರೆ ಭಗವಂತ ಇಲ್ಲಿ ಎಷ್ಟೊಂದು ಕಾರ್ಯ ಮಾಡ್ತಾ ಇದ್ದಾನೆ, ಇಷ್ಟು ದೊಡ್ಡ ಸೃಷ್ಟಿ ಮಾಡ್ತಾ ಇದ್ದಾನೆ, ಎಷ್ಟೊಂದು ನಾಶ ಮಾಡ್ತಾ ಇದ್ದಾನೆ, ಸೃಷ್ಟಿ ಸ್ಥಿತಿ ಲಯಗಳು ಅವನಿಂದ ನಡೀತಾ ಇದೆ. ಹಾಗಿದ್ರೆ ಭಗವಂತನಿಗೆ ಕರ್ಮಬಂಧನ ಇದೆಯಾ? ಭಗವಂತನಿಗೆ ಪಾಪ ಪುಣ್ಯಗಳು ಇದೆಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಯಾಕೆ ಅವನಿಗೆ ಮಾತ್ರ ಯಾವುದೇ ಒಂದು ಕರ್ಮದ ಬಂಧನ ಇಲ್ಲ, ಪ್ರತಿಕ್ರಿಯೆಗಳಾಗ್ತಾ ಇಲ್ಲ ಅವನಿಗೆ ಅಂತ? ಅವರು ಸೃಷ್ಟಿಕರ್ತರು, ಅದಕ್ಕೆ ಅವ್ರಿಗೆ ಯಾವುದೇ ಕರ್ಮ ಬಂಧನ ಅಂಟಿಲ್ಲ. ಕೇಳಿಸಿಲ್ಲ ಮಾತಾಜಿ. ಸೃಷ್ಟಿಕರ್ತನೇ ಭಗವಂತ ಅಲ್ಲ ಮಾತಾಜಿ, ಆದ್ರಿಂದ ಅವ್ರಿಗೆ ಯಾವುದೇ ಕರ್ಮ ಬಂಧನ ಅಂಟೋದಿಲ್ಲ ಮಾತಾಜಿ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾನೆ, ನಾನು ತಟಸ್ಥನಂತೆ ಕುಳಿತಿದ್ದು ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿ ಇರುತ್ತೇನೆ ಅಂತ. ನಮ್ಗೆ ಬಂಧನ ಅಂತಂದ್ರೆ ಏನು ಅಂತಂದ್ರೆ ಆ ಒಂದು ಕೆಲಸದ ಜೊತೆ ನಮ್ಮನ್ನ ನಾವು ಗುರುತಿಸ್ಕೊಂಡಾಗ್ಲೇ ನಮ್ಗೆ ಅದು ಬಂಧನ ಆಗುತ್ತೆ ಅಂತ. ಈಗ ನಾ ಆಗ್ಲೇ ಹೇಳಿದಾಗೆ ಜೀವಾತ್ಮನಿಗೆ ಇರುವಂತಹ ಸಾಮರ್ಥ್ಯ ಏನು ಅಂತಂದ್ರೆ ಬಯಸುವಂಥದ್ದು, ಬಯಕೆ, ಇಷ್ಟಪಡುವಂಥದ್ದು, ಇದು ಬೇಕು ಇದು ಬೇಡ ಅಂತ ಹೇಳುವಂಥದ್ದು ಅಷ್ಟೇ ಒಂದು ಜೀವಾತ್ಮನಿಗಿರುವಂತಹ ಒಂದು ಸಾಮರ್ಥ್ಯ. ಆದ್ರೆ ಅದು ಬಯಸಿದ್ದನ್ನೆಲ್ಲ ಆಗುವಂತೆ ಮಾಡ್ತಾ ಇರುವಂತದ್ದು ಭಗವಂತನ ಒಂದು ಅನುಮತಿ. ಪರಮಾತ್ಮನ ಅನುಮತಿ ಇಲ್ದಿರ ಅವನ ಬಯಕೆಗಳು ಈಡೇರೋದಿಲ್ಲ. ಪರಮಾತ್ಮನ ಅನುಮತಿ ಕೊಟ್ಟ ಕೂಡ್ಲೆ ಏನಾಗುತ್ತೆ, ಈ ಒಂದು ಐಹಿಕ ಪ್ರಕೃತಿ ಏನಿದೆ ನಮ್ಮ ದೇಹ, ಅದು ಐಹಿಕ ಪ್ರಕೃತಿಯಿಂದ ಆಗಿರುವಂಥದ್ದು. ಅದನ್ನ ಏನಂತ ಹೇಳ್ತಾರೆ, ತಾಯಿಗೆ ಹೋಲಿಸ್ತಾರೆ. ತಾಯಿ ತಂದೆಯ ಅಪ್ಪಣೆಯ ಮೇರೆಗೆ ಮಕ್ಕಳ ಇಚ್ಛೆಗಳನ್ನ ಈಡೇರಿಸ್ತಾಳೆ ಅಂತ. ಹಾಗೆ ಅಲ್ಲಿ ಮಕ್ಕಳು ಜೀವಾತ್ಮ, ತಂದೆ ಪರಮಾತ್ಮ, ತಾಯಿ ಒಂದು ಪ್ರಕೃತಿ. ಈ ಪ್ರಕೃತಿ ನಾವು ಬಯಸಿದ್ದನ್ನ ಕೊಡ್ಬೇಕು ಅಂತಂದ್ರೆ ನಾವು ಕೇಳಿದಕ್ಕೆ ಅವಳು ಕೊಡೋದಿಲ್ಲ. ಪರಮಾತ್ಮನ ತಂದೆಯ ಅಪ್ಪಣೆ ಸಿಕ್ಕಿದಾಗ್ಲೇ ಅವಳು ಕೊಡುವಂತದ್ದು. ಆದ್ರೆ ಅಲ್ಲಿ ನಾವ್ ಯಾವಾಗ ಈ ಎಲ್ಲ ವಿಷಯವನ್ನ ಮರೆತು ಪ್ರತಿಯೊಂದು ಪ್ರಕೃತಿಯಿಂದ ಆಗ್ತಾ ಇದೆ, ಪರಮಾತ್ಮನ ಅಪ್ಪಣೆಯಿಂದ ನಡೀತಿದೆ, ಅದನ್ನ ಮರೆತು ಇದನ್ನ ನಾ ಮಾಡಿದೆ ಅಂತ ಅಂದ್ರೆ, ಈಗ ಏನಂತ ಹೇಳ್ತಾರೆ ಅಂದ್ರೆ, ಕೋರ್ಟ್ ಅಲ್ಲಿ ಹೋದಾಗ ನಾ ಕೊಲೆ ಮಾಡಿದ್ದೀನೋ ಇಲ್ವೋ, ಜಡ್ಜ್ ಮುಂದೆ ನಿಂತ್ಕೊಂಡು ಈ ಕೊಲೆ ನೀನ್ ಮಾಡ್ದ ಅಂತಂದಾಗ ಹೌದು ನಾ ಮಾಡ್ದೆ ಅಂದಿದ್ ಕೂಡ್ಲೆ ಏನ್ ಮಾಡ್ತಾರೆ, ನಮ್ಮನ್ನ ಕಾರಾಗೃಹಕ್ಕೆ ಕಳಿಸ್ತಾರೆ. ಹಾಗೆ ಬಂಧನಕ್ಕೆ ನಾವು ಯಾವಾಗ ಸಿಲುಕ್ತಿವಿ ಅಂತಂದ್ರೆ ಯಾವ್ದನ್ನ ನಾವು ಮಾಡಕ್ಕೆ ಸಾಧ್ಯನೂ ಇಲ್ಲ, ಆದ್ರೆ ಅದನ್ನ ನಾನ್ ಮಾಡ್ದೆ ಅಂತ ಯಾವಾಗ ನಾವು ಅನ್ಕೋತೀವಿ ಆಗ ಆ ಒಂದು ಕರ್ಮ ಬಂಧನ ಅನ್ನೋಂಥದ್ದು ಪ್ರಾರಂಭ ಆಗುತ್ತೆ. ಆದ್ರೆ ಭಗವಂತ ಇಲ್ಲೇನ್ ಹೇಳ್ತಾ ಇದ್ದಾನೆ, ಎಷ್ಟೇ ಕೆಲಸ ಮಾಡಿದ್ರು, ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಸ್ಥಿತಿ ಲಯಗಳನ್ನ ಭಗವಂತ ಮಾಡಿದ್ರು ಕೂಡ ಅವನು ತಟಸ್ಥನಾಗಿದ್ದಾನೆ, ನಿರ್ಲಿಪ್ತನಾಗಿದ್ದಾನೆ. ಅಂದ್ರೆ ಆ ಸೃಷ್ಟಿಯಿಂದ ಅಥವಾ ನಾಶದಿಂದ ಅವನಿಗೆ ಆಗ್ಬೇಕಾಗಿರುವಂಥದ್ದು ಹೋಗ್ಬೇಕಾಗಿರುವಂಥದ್ದು ಏನೂ ಇಲ್ಲ. ಅಂದ್ರೆ ಅವನು ಅದಕ್ಕೆ ಅಂಟ್ಕೊಂಡಿಲ್ಲ, ತನ್ನನ್ನ ತಾನು ಆ ಕರ್ಮದ ಜೊತೆ ಬಂಧಿಸ್ಕೊಂಡಿಲ್ಲ. ಆ ಕಾರಣದಿಂದ ಅವನಿಗೆ ಕರ್ಮ ಬಂಧನ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಮಯಾಧ್ಯಕ್ಷೇಣ ಶ್ಲೋಕ 10. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಅನುವಾದ: ಕುಂತಿ ಪುತ್ರನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತಾ ಎಲ್ಲಾ ಚರಾಚರ ಜೀವಿಗಳನ್ನು
ಸೃಷ್ಟಿಸುತ್ತಿದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಹರಿ ಕೃಷ್ಣ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಭಗವಂತನ ಶಕ್ತಿಗಳಲ್ಲಿ ಒಂದಾದ ಐಹಿಕ ಪ್ರಕೃತಿ ಅಂದ್ರೆ ಎಲ್ಲಾ ಚರಾಚರ ವಸ್ತುಗಳು ಭಗವಂತನ ಅಪ್ಪಣೆ, ಅವನ ಒಂದು ಆಗ್ಲೇ ಹೇಳಿದ ಹಾಗೆ ಈ ಸೃಷ್ಟಿಯಲ್ಲಿ ಪ್ರಕೃತಿ ಏನೆಲ್ಲ ನಡೀತಿದೆ ಅದೆಲ್ಲ ಭಗವಂತನ ಅಪ್ಪಣೆ ಇಲ್ಲದೆ ಯಾವುದು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅವನ ಅಪ್ಪಣೆಯಂತೆ ಈ ಒಂದು ಸೃಷ್ಟಿ ಅದು ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ, ಅಂದ್ರೆ ಈ ಭಗವಂತ ಯಾವ ರೀತಿ ಈ ಸೃಷ್ಟಿ ಕಾರ್ಯ ಜರುಗಬೇಕು ಅಂತ ಅವನು ನಿರ್ಧಾರ ಮಾಡಿದ್ದಾನೆ, ಅದಕ್ಕೆ ಅನುಗುಣವಾಗಿ ಇಲ್ಲಿ ಸಮಯಕ್ಕೆ ತಕ್ಕ ಹಾಗೆ, ಅಂದ್ರೆ ಬ್ರಹ್ಮನ ಒಂದು ಸಮಯ ನಾವು ನೋಡಿದ್ವಿ, ಆ ಕಲ್ಪ ಆರಂಭದ ಸಮಯದಲ್ಲಿ ಸೃಷ್ಟಿ ಆಗುತ್ತೆ, ಕಲ್ಪದ ಅಂತ್ಯದಲ್ಲಿ ಅಲ್ಲಿ ನಾಶ ಆಗುತ್ತೆ. ಇದೆಲ್ಲವೂ ಕೂಡ ಭಗವಂತನ ಒಂದು ಆಜ್ಞೆ, ಅವನ ಅಪ್ಪಣೆಯಂತೆ. ಅಂದ್ರೆ ಭಗವಂತನೇ ಪ್ರಕೃತಿಯನ್ನ ಮಯಾಧ್ಯಕ್ಷೇಣ ಪ್ರಕೃತಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮಯಾಧ್ಯಕ್ಷೇಣ ಅಂದ್ರೆ ಅವನ ಅಧ್ಯಕ್ಷತೆಯಲ್ಲಿ ಈ ಪ್ರಕೃತಿ ಎಲ್ಲವನ್ನು ಕೂಡ ಮಾಡ್ತಿದೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ. ಹರಿ ಕೃಷ್ಣ. ಶ್ಲೋಕ 11 ಅವಜಾನಂತಿ ಮಾಂ ಮೂಢಾ ಮನುಷ್ಯಂ ತನುಮಾಶ್ರಿತಂ ಪರಮಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ. ಅನುವಾದ: ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ ಎಂಬ ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಭಗವಂತನ ಐಶ್ವರ್ಯ ಭಾವವನ್ನು ಇಲ್ಲಿವರೆಗೂ ತಿಳಿಸ್ದ, ಆದ್ರೆ ಅದನ್ನ ಯಾರು ಅಭಕ್ತರಿರ್ತಾರೆ ಅವ್ರು ಯಾವ ರೀತಿ ಅದನ್ನ ನೋಡ್ತಾರೆ, ಯಾರು ಭಕ್ತರಿರ್ತಾರೆ ಅದನ್ನ ಅವ್ರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನಲ್ಲಿ ಮುಂದೆ ಹೇಳ್ತಾ ಇದ್ದಾನೆ. ಈಗ ಮೊದಲನೇದಾಗಿ ಅಭಕ್ತರ ಬಗ್ಗೆ ವಿಷಯವನ್ನ ಹೇಳ್ತಾ ಇದ್ದಾನೆ. ಅಭಕ್ತರು ಭಗವಂತ ಭೂಮಿ ಮೇಲೆ ಅವನು ಮನುಷ್ಯ ರೂಪದಲ್ಲಿ ಅವತರಿಸಿ ಬಂದಾಗ ಅವನನ್ನ ಅಪಹಾಸ್ಯ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ನಾಸ್ತಿಕರಿದ್ದಾರೆ ಅವರು ಭಗವಂತನನ್ನ ಅಪಹಾಸ್ಯ ಮಾಡ್ತಾರೆ. ನಾವು ನೋಡ್ತೀವಿ ಶಿಶುಪಾಲ, ದುರ್ಯೋಧನ, ಇವರೆಲ್ಲರೂ ಕೂಡ ಭಗವಂತನನ್ನ ಸಾಧಾರಣ ರಾಜಕೀಯ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಅವರು ನೋಡ್ತಾ ಇರ್ತಾರೆ. ಅವನನ್ನ ಅಂದ್ರೆ ಶಿಶುಪಾಲ ಯಾವ ರೀತಿ 101 ಭಗವಂತನನ್ನ 101 ಬಾರಿ ಅವನನ್ನ ಬೈಯೋದ್ರಿಂದ ಏನ್ ಮಾಡ್ತಾನೆ, ಕೊನೆಗೆ ತಾನೇ ಒಂದು ನಾಶ ಹೊಂದುತ್ತಾನೆ. ಹೀಗೆ ಯಾರು ಅಭಕ್ತರಿರ್ತಾರೆ ಅವರು ಭಗವಂತನ ಒಂದು ದಿವ್ಯ ಪ್ರಕೃತಿಯನ್ನ, ಭಗವಂತನ ಈ ಐಶ್ವರ್ಯ ಭಾವವನ್ನ, ಭಗವಂತನ ದೇವೋತ್ತಮ ಪರಮಪುರುಷ ಕೃಷ್ಣ ಅನ್ನೋದನ್ನೇ ಅವರು ಸ್ವೀಕಾರ ಮಾಡೋದಿಲ್ಲ. ಅವನನ್ನ ಸಾಧಾರಣ ಮನುಷ್ಯ ಅಂತ ಹೇಳಿ, ಸಾಧಾರಣ ವ್ಯಕ್ತಿ ಅಂತ ಹೇಳಿ ಅವನನ್ನ ಅಪಹಾಸ್ಯ ಮಾಡ್ತಾರೆ ಅನ್ನೋದನ್ನಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಯಾರು ಅಭಕ್ತರಿರ್ತಾರೆ ಅವರು ಭಗವಂತನನ್ನ ಆ ರೀತಿ ಕಾಣ್ತಾರೆ ಅಂತ. ಶ್ಲೋಕ 12 ಮೋಗಾಶ ಮೋಗ ಕರ್ಮಣೋ ಮೋಗಜ್ಞಾನ ವಿಚೇತಸ ರಾಕ್ಷಸಿ ಮಾಸುರಿಂ ಚೈವ ಪ್ರಕೃತಿ ಮೋಹಿನಿಂ ಶ್ರಿತ. ಅನುವಾದ: ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಆಶಯಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತವೆ. ಹರೇ ಕೃಷ್ಣ ಮಾತಾಜಿ. ಈಗ ಹರೇ ಕೃಷ್ಣ. ಈಗ ಏನ್ ಹೇಳ್ತಾ ಇದ್ದಾರೆ ಭಗವಂತ, ಅಂತಹ ಒಂದು ರಾಕ್ಷಸಿ ಸ್ವಭಾವದವ್ರು ಏನ್ ಮಾಡ್ತಾರೆ, ಭಗವಂತನ ದಿವ್ಯ ಗುಣಗಳನ್ನ ಅವರು ಒಪ್ಪುವುದಿಲ್ಲ. ಅವ್ರು ಏನ್ ಮಾಡ್ತಾರೆ, ಭಗವಂತನನ್ನ ಸಾಧಾರಣ ವ್ಯಕ್ತಿ, ಸಾಧಾರಣ ಮನುಷ್ಯ, ನಮ್ಮ ಹಾಗೆ ಅಂತ ಹೇಳಿ ಅವನನ್ನ ಅಪಹಾಸ್ಯ ಮಾಡುವಂತವ್ರು ರಾಕ್ಷಸಿ ಗುಣದವರು, ನಾಸ್ತಿಕರು. ಅವ್ರೇನ್ ಮಾಡ್ತಾರೆ, ಈ ರೀತಿ ಅಂತಹ ಒಂದು ಗುಣಗಳು ಏನಿದೆ ಅವರಲ್ಲಿ, ಅಂದ್ರೆ ಯಾರು ನಾಸ್ತಿಕರಿರ್ತಾರೆ ಅವರಲ್ಲಿ ಯಾವುದೇ ಒಂದು ದಿವ್ಯ ಗುಣಗಳು ಅಥವಾ ಯಾವುದೇ ಒಂದು ಒಳ್ಳೆ ಗುಣಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಇರುವಂತಹ ಕೆಟ್ಟ ಗುಣಗಳು ಏನ್ ಮಾಡುತ್ತೆ, ಅದು ಅವರ ಮುಕ್ತಿಯ ಭರವಸೆಗಳನ್ನ ಅಥವಾ ಅವರ ಒಂದು ಫಲಾಪೇಕ್ಷಿತ ಕರ್ಮಗಳು, ಜ್ಞಾನ ಸಂಸ್ಕಾರ ಎಲ್ಲಾನು ಸೋಲು ಹಾಗೆ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಯಾವ ರೀತಿ ಮುಕ್ತಿಯ ಭರವಸೆಗಳು ಇಲ್ಲ ಅಂತಂದ್ರೆ ಅವರು ಸಾವಿನ ನಂತರ ಇನ್ನೊಂದು ಬದುಕಿದೆ ಅನ್ನುವಂಥದ್ದನ್ನ ಅವರು ಸ್ವೀಕಾರ ಮಾಡೋದಿಲ್ಲ. ಏನಂತ ಹೇಳ್ತಾರೆ,
ಈ ಜೀವನವೇ ಅದು ಕೊನೆ. ನಂತರ ಏನಾಗುತ್ತೆ ಅನ್ನುವಂಥದ್ದು ಕೇಳಿದ್ರೆ ಅವರು ಆಮೇಲೆ ಇನ್ನೊಂದು ಜನ್ಮ ಇದೆ ಅಂತ ಹೇಳಿದ್ರೆ ಅದನ್ನ ಅವರು ಒಪ್ಪೋದಿಲ್ಲ. ಇರೋಷ್ಟು ದಿನ ನಾವು ಭೋಗಿಸ್ಬೇಕು, ಎಂಜಾಯ್ ಮಾಡಬೇಕು. ಅದಕ್ಕೆ ನಾವು ಎಂಥದೇ ಒಂದು ದಾರಿಯನ್ನು ಆರಿಸ್ಕೊಂಡ್ರು ಪರವಾಗಿಲ್ಲ ಅಂತಹ ಒಂದು ಮನಸ್ಥಿತಿಯಲ್ಲಿ ಈ ರಾಕ್ಷಸಿ ಗುಣದವರು ನಾಸ್ತಿಕರು ಇರ್ತಾರೆ. ಮತ್ತೆ ಅವರು ಮಾಡಿದಂತಹ ಒಂದು ಕರ್ಮ ಏನಿರುತ್ತೆ, ಫಲಾಪೇಕ್ಷಿತ ಕರ್ಮಗಳು, ಅವರು ಇಷ್ಟಪಟ್ಟು ಭೋಗಿಸೋದ್ರ ಈ ಒಂದು ಆಮ್, ಇಚ್ಛೆಯಲ್ಲಿ ಬೇರೊಬ್ಬರಿಗೆ ತೊಂದರೆ ಕೊಟ್ಟು ಬೇಡದ ರೀತಿಯಲ್ಲಿ ಅವರ ಒಂದು ಬದುಕು ಏನಿರುತ್ತೆ, ಮತ್ತೆ ಅವರ ಒಂದು ಜ್ಞಾನ ಸಂಸ್ಕಾರ ಎಲ್ಲವೂ ಕೂಡ ಇಲ್ಲಿ ನಾಶ ಆಗುತ್ತೆ, ಅದನ್ನು ಸೋತು ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ವಿಚಾರಗಳು, ರಾಕ್ಷಸಿ ಗುಣಗಳು ಅವರನ್ನ ಅಧಪತನಕ್ಕೆ ಕರ್ಕೊಂಡು ಹೋಗುತ್ತೆ ಅದನ್ನಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಹರೇ ಕೃಷ್ಣ ಶ್ಲೋಕ 13. ಮಾತಾಜಿ. ಹಾ ಮಾತಾಜಿ. ಶ್ಲೋಕ 13. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಸ್ತಿ ಅನನ್ಯ ಮನಸ್ಸು ಜಾತ್ವಾ ಭೂತ ಆದಿಂ ಅವ್ಯಯಂ. ಅನುವಾದ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾನ್ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಹರೇ ಕೃಷ್ಣ. ಅನುವಾದ ಓದು ಪುಟ. ಆ ಪಟ ಹೋಗಿದ್ದಾನ ಮಾತಾಜಿ. ಸರಿ ಪ್ರಭು, ನೀವು ಓದಿ ಹಾಗಾದ್ರೆ. ಹರೇ ಕೃಷ್ಣ ಮಾತಾಜಿ. ಪಾರ್ಥನೆ ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನೂ ಆದ ದೇವೋತ್ತಮ ಪರಮ ಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆದ್ರೆ ಈಗ ಅಭಕ್ತರ ವಿಷಯವನ್ನ ನಾವು ಮೊದಲು ತಿಳಿದ್ವಿ. ಈಗ ಮುಂದಿನ ಶ್ಲೋಕದಲ್ಲಿ ಭಗವಂತ ಈಗ ನಮ್ಗೆ ತಿಳಿಸ್ಕೊಡ್ತಾ ಇರುವಂತದ್ದು ಭಕ್ತರ ವಿಷಯವಾಗಿ. ಯಾರು ಭಕ್ತರಿರ್ತಾರೆ ಅವರನ್ನ ಇಲ್ಲಿ ಮಹಾತ್ಮರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಹಾತ್ಮರು ಅಂತಂದ್ರೆ ರಾಜಕೀಯ ವ್ಯಕ್ತಿಗಳಿಗೆ ನಾವು ಮಹಾತ್ಮರು ಅಂತ ಕರಿತೀವಲ್ಲ, ಆ ರೀತಿ ಇದ್ದಲ್ಲ. ಯಾರು ಶುದ್ಧ ಭಕ್ತರಿರ್ತಾರೆ ಅವರನ್ನ ಇಲ್ಲಿ ಮಹಾತ್ಮರು ಅಂತ ಹೇಳ್ತಾ ಇದ್ದಾರೆ. ಅಂತಹ ಮಹಾತ್ಮರು, ಭಗವಂತನ ಶುದ್ಧ ಭಕ್ತರು, ಅವರು ಭ್ರಾಂತಿಗೆ ಸಿಲುಕದೇ ಇದ್ದಾರೆ, ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾರು ಇಲ್ಲಿ ಎರಡು ರೀತಿಯ ಶಕ್ತಿಗಳು ಭಗವಂತನದಿದೆ. ಒಂದು ಮಹಾಮಾಯೆ, ಇನ್ನೊಂದು ಯೋಗ ಮಾಯೆ ಅಂತ. ದೈವಿ ಪ್ರಕೃತಿ ಅಂತಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಯೋಗ ಮಾಯೆ. ಯಾರು ಭಕ್ತರಿರ್ತಾರೆ ಅವರು ಸದಾ ಯೋಗ ಮಾಯೆಯ ರಕ್ಷಣೆಯಲ್ಲಿ ಇರ್ತಾರೆ. ಅಂತವರಿಗೆ ಭಗವಂತನ ಬಗ್ಗೆ ಎಲ್ಲ ವಿಚಾರಗಳು ಗೊತ್ತು. ಅಂದ್ರೆ ಭಗವಂತನೇ ಎಲ್ಲದಕ್ಕೂ ಕೂಡ ಮೂಲ, ಅವನಿಂದಲೇ ಈ ಸೃಷ್ಟಿ ಎಲ್ಲವೂ ಕೂಡ ನಡೀತಿದೆ. ಇದೆಲ್ಲವನ್ನ ತಿಳಿದಂತವ್ರು ಏನ್ ಮಾಡ್ತಾರೆ, ಭಗವಂತನಿಗೆ ಭಕ್ತಿಪೂರ್ವಕ ಪ್ರೇಮಪೂರ್ವಕ ಸೇವೆಯಲ್ಲಿ ಸದಾ ಅವರು ತೊಡಗಿರ್ತಾರೆ ಅಂತೇಳಿ ಹೇಳ್ತಾ ಇರ್ತಾರೆ. ಅಂದ್ರೆ ಈ ಒಂದು ವ್ಯತ್ಯಾಸವನ್ನ ನೋಡ್ತಾ ಇದೀವಿ. ಯಾರು ನಾಸ್ತಿಕರು, ರಾಕ್ಷಸಿ ಗುಣದವರು, ಆ ಭಕ್ತರಿದ್ದಾರೆ, ಅವರಿಗೂ ಮತ್ತೆ ಭಕ್ತರಿಗೆ ಇರುವಂತಹ ವ್ಯತ್ಯಾಸ. ಯಾರು ಶುದ್ಧ ಭಕ್ತರಿರ್ತಾರೆ ಅವರು ಭಗವಂತನನ್ನ, ಅವನ ಅಸ್ತಿತ್ವವನ್ನ ಒಪ್ಕೋತಾರೆ, ಸ್ವೀಕಾರ ಮಾಡಿ ಭಗವಂತನಿಗೆ ಶರಣಾಗತಿಯನ್ನ ಹೊಂದಿ ಅವನ ಸೇವೆಯಲ್ಲಿ ಸದಾ ತೊಡಗಿರ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ ಭಗವಂತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸತತಂ ಶ್ಲೋಕ 14. ಸತತಂ ಕೀರ್ತನಯತ್ಮ ಮಾಂ ಯತಸ್ನ ದೃಢವರ್ತತ ನಮನಸ್ತ್ಯಃ ಚ ಮಾಂ ಭಕ್ತಾ ನಿತ್ಯಾಯುಕ್ತಾಂ ಉಪಾಸನೆ. ಅನುವಾದ ಒಂದ್ ನಿಮಿಷ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಆ ಓದಿ ಪಟ ಪ್ರಭು. ಪುಷ್ಪ ಮಾತಾಜಿ. ಮಾತಾಜಿ ಓದ್ಬಿಡಿ, ಅನುವಾದ ಓದ್ಬಿಡಿ. ಪುಷ್ಪ ಶ್ಲೋಕ ಮಾತಾಜಿ. ಶ್ಲೋಕ ಬಂದಿಲ್ಲ ಅವ್ರಿಗೆ. ಓದಿ ಸದಾ ಮಾತಾಜಿ. ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು
ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಯಾರು ಭಕ್ತರಿದ್ದಾರೆ ಅವರು ಭಗವಂತನನ್ನ, ಅವನ ಮಹಿಮೆಗಳನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರು ಭಗವಂತನಿಗೆ ಶರಣಾಗಿ ಅವನ ಸೇವೆಯಲ್ಲಿ ಸದಾ ತೊಡಗಿರ್ತಾರೆ. ಎಂತಹ ಸೇವೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಸೇವೆ ಮಾಡ್ತಾರೆ ಅಂದ್ರೆ, ಭಗವಂತನ ಮಹಿಮೆಗಳನ್ನ ಸಂಕೀರ್ತನೆ ಮಾಡ್ತಾರೆ, ಸದಾ ಕೀರ್ತನೆ ಮಾಡ್ತಾ ಇದ್ದಾರೆ. ಮತ್ತೆ ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಭಗವಂತನ ಭಕ್ತಿ ಸೇವೆಯನ್ನ ಮಾಡುವಂಥದ್ದು, ಆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಆ ಒಂದು ಸಂಕಲ್ಪ, ದೃಢ ಸಂಕಲ್ಪ ಅಂದ್ರೆ ಅವರು ಅದನ್ನ ಇವತ್ತು ಮಾಡ್ತೀವಿ, ನಾಳೆ ನಮ್ಗೆ ಭಕ್ತಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲ. ಪ್ರತಿದಿನ ಅದನ್ನ ಸಂಕಲ್ಪ ಮಾಡಿ ಅದನ್ನ ಪರಿಪೂರ್ಣ ಮಾಡ್ತಾರೆ. ಮತ್ತೆ ನನಗೆ ನಮಸ್ಕಾರಗಳನ್ನ ಮಾಡ್ತಾರೆ. ಅಂತಹ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನ ಪೂಜಿಸ್ತಾರೆ ಅಂತ. ಅಂದ್ರೆ ಯಾರು ಶುದ್ಧ ಭಕ್ತರಿದ್ದಾರೆ ಅವರು ಭಗವಂತನನ್ನ, ಅವನನ್ನು ಕೀರ್ತಿಸ್ತಾರೆ. ಮತ್ತೆ ಅವನ ಒಂದು ಭಕ್ತಿ ಕಾರ್ಯಗಳಲ್ಲಿ ದೃಢ ಸಂಕಲ್ಪವನ್ನ ಮಾಡಿ ಮತ್ತೆ ಅವರು ಭಗವಂತನಿಗೆ ಶರಣಾಗತಿಯನ್ನ ಹೊಂದಿ ಸದಾ ಭಗವಂತನ ಭಕ್ತಿ ಕಾರ್ಯದಲ್ಲಿ, ಭಗವಂತನ ಒಂದು ಸೇವೆಯಲ್ಲಿ ಅವನನ್ನ ಪೂಜಿಸ್ತಾರೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಭಕ್ತರಿಗೂ ಅಭಕ್ತರಿಗೂ ಇರುವಂತಹ ವ್ಯತ್ಯಾಸಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ 15ರಿಂದ ನಾವು ನಾಳೆ ಮುಂದುವರಿಸೋಣ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವೃಂದಕ್ಕೆ ಜೈ. ನಮಾಚಾರಿ ಹರಿದಾಸ್ ಠಾಕೂರ್ಗೆ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಅಟೆಂಡೆನ್ಸ್ ಹಾಕಿದ್ದೇನೆ ಮಾತಾಜಿ, ಧನ್ಯವಾದ. ಎಲ್ಲರೂ ಅಟೆಂಡೆನ್ಸ್ ಹಾಕಿದೀರಾ ಅಂದ್ರೆ ನನ್ನ ಎಕ್ಸಿಟ್ ಮಾಡ್ತೇನೆ, ಪ್ರಶ್ನೆಗಳಿಲ್ಲ ಅಂದ್ರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಎಲ್ಲರದು ಅಟೆಂಡೆನ್ಸ್ ಆಗಿದೆ ಅಲ್ವಾ? ಆಗಿದೆ ಮಾತಾಜಿ. ಯಾಕಂದ್ರೆ ಎಕ್ಸಿಟ್ ಕೊಡ್ತೀನಿ. ಧನ್ಯವಾದಗಳು ಎಲ್ಲರೂ. ನಾಳೆ ಕೂಡ ಹೀಗೆ ಬಂದು 9ನೇ ಅಧ್ಯಾಯವನ್ನ ಮುಗಿಸೋಣ. ಬನ್ನಿ ಎಲ್ಲರೂ. ಹರೇ ಕೃಷ್ಣ. ಧನ್ಯವಾದಗಳು ವರದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದಗಳು.